ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಭಾದ್ರಪದ ಶುಕ್ಲ ಚೌತಿ ಅಥವಾ ಚತುರ್ಥಿ ಹಬ್ಬ ಬಂತೆಂದರೆ ಗಣೇಶನ ಚತುರ್ಥಿ, ಗೌರಿ ಗಣೇಶ ಹಬ್ಬದ ಸಂಭ್ರಮ. ದೇಶದೆಲ್ಲೆಡೆ ಎಲ್ಲ ಕಡೆ ಕೂಡ ಜಾತಿ ಮತ ಭೇದವಿಲ್ಲದೆ ಗಣೇಶನ ಹಬ್ಬ ಗೌರಿ ಗಣೇಶವನ್ನು ಆಚರಣೆ ಮಾಡ್ತಾರೆ. ಗಣೇಶ, ಗಣಪತಿ, ಲಂಬೋದರ ಅನೇಕ ಹೆಸರಿಂದ ನಾವು ಕರೀತೇವೆ. ಗಣಪತಿ ಅಂತಲೂ ಕರಿತೇವೆ. ಎಲ್ಲ ದೇವರಲ್ಲಿಯೂ ಕೂಡ ಎಲ್ಲರಿಗೂ ಸಹ ಗಣಪತಿ ಗಣೇಶ ಎಂದರೆ ಅಚ್ಚುಮೆಚ್ಚು. ಎಳೆಯ ವಯಸ್ಸಿಂದ ಹಿಡಿದು ಎಲ್ಲ ವಯೋಮಾನದವರೆಗೊಂಡು ಗಣೇಶನ ಪೂಜೆ, ಗಣಪತಿ ಪೂಜೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಗಣೇಶ, ಗಣಪತಿ ಅನೇಕ ಹೆಸರುಗಳು ಇದೆ. ಹಾಗೂ ಆಚರಣೆಗಳು ಕೂಡ ವಿಭಿನ್ನವಾಗಿದೆ. ಆದರೂ ಕೂಡ ಯಾವುದೇ ಹಬ್ಬಕ್ಕಾಗಲಿ ಅದಕ್ಕದೇ ಆದಂಥ ಆಚರಣೆ ಅಥವಾ ಆಚಾರ ವಿಚಾರ ಹಾಗೂ ನಡೆದು ಬಂದಂತಹ ಇತಿಹಾಸಗಳು ಕೂಡ ಇವೆ. ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬ ಆಚರಣೆ ಹೇಗೆ ಅಥವಾ ಅದರ ಏನು ಪ್ರಾಮುಖ್ಯತೆ ನೀಡಬೇಕು, ಆ ಹಬ್ಬದಲ್ಲಿ ಹೇಗೆಲ್ಲ ಆಚರಿಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪುಟ್ಟ ಪರಿಚಯ ಈ ಕಾರ್ಯಕ್ರಮ. ನನ್ನೊಂದಿಗೆ ಇವತ್ತು ಸನಾತನ ಸಂಸ್ಥೆಯ ಪ್ರತಿನಿಧಿಗಳಾದಂಥ ಲಕ್ಷ್ಮೀ ಪೈ ಅವರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗಣೇಶ ಚತುರ್ಥಿ ಮತ್ತು ಗೌರಿ ಹಬ್ಬದ ಶುಭಾಶಯಗಳು. ಭಾದ್ರಪದ ಶುಕ್ಲ ಚೌತಿ ಅಥವಾ ಶುಕ್ಲ ಚತುರ್ಥಿ ಬಂದಾಗ ಗಣೇಶನ ಹಬ್ಬದ ಸಂಭ್ರಮ. ಗಣಪತಿ, ಗಣೇಶ ಅಂತ ಹೇಳುವಾಗ ಎಲ್ರಿಗೂ ಪ್ರೀತಿಯ ದೇವರು, ಆಚರಣೆ, ಸಂಭ್ರಮ, ಇಲ್ಲೊಂದು ಸಡಗರ. ಪ್ರಥಮವಾಗಿ ನಾನು ನಿಮಗೆ ಕೇಳೋದಾದ್ರೆ ಮೇಡಮ್, ಗಣಪತಿ ಎಲ್ಲರೂ ಹೇಳೋದು ಗಣಪತಿ ಇಡೋದು, ಗಣಪತಿಯ ಹಬ್ಬ ಅಂತ ಹೇಳಿ. ಗಣಪತಿ ಎಂದರೆ ಏನು, ಹೇಗೆ, ಪದದ ಅರ್ಥ? ನೋಡಿ, ಗಣಪತಿ ಎಂಬ ಶಬ್ದ ಗಣ ಪ್ಲಸ್ ಪತಿ ಅಂತ ಹೇಳಿ ಎರಡು ಶಬ್ದಗಳಿಂದ ನಿರ್ಮಾಣವಾಗಿದೆ. ಸಂಸ್ಕೃತ ಭಾಷೆಯಲ್ಲಿ ಗಣ ಎಂಬ ಶಬ್ದಕ್ಕೆ ಹಲವಾರು ಅರ್ಥಗಳಿವೆ. ಅದರಲ್ಲಿ ಒಂದು ಅರ್ಥ ಅಂತ ಹೇಳಿದ್ರೆ ದಿಕ್ಕುಗಳು ಅಂತ ಹೇಳಿ, ದಿಕ್ಕುಗಳ ಅಧಿಪತಿ ಗಣಪತಿ ಅಂತ ಹೇಳ್ತಾರೆ. ಇನ್ನೊಂದು ಆ ಶಬ್ದದ ಅರ್ಥ ಅಂತ ಹೇಳಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಚೈತನ್ಯದ ಕಣಗಳು ಅಂತ ಹೇಳಿ. ಅಂದರೆ ನಾವು ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೇವಲ್ಲ, ಭಗವಂತನ ಚೈತನ್ಯದ ಕಣಗಳೇನಿದೆ ಆ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಿಗೆ ಕೂಡ ಗಣ ಅಂತ ಹೇಳ್ತಾರೆ. ಹಾಗಾಗಿ ಗಣಪತಿ ಅಂತ ಹೇಳಿದರೆ ದಿಕ್ಕುಗಳ ಅಧಿಪತಿ ಎಂಬುದು ಪ್ರಧಾನವಾದಂಥ ಅರ್ಥ. ಅಂದರೆ ಆ ದಿಕ್ಕುಗಳೆಲ್ಲವೂ ಕೂಡ ಅವನ ಅಧೀನದಲ್ಲಿರ್ತದೆ. ಹಾಗಾಗಿ ಗಣಪತಿ ಎಂಬುದು ನಾವಿಲ್ಲೀಗ ಅರ್ಥ ಮಾಡಿಕೊಳ್ಳುವ ಅವನು ದಿಕ್ಕುಗಳ ಅಧಿಪತಿ. ಅದೇ ರೀತಿ ಆಕಾಶ ತತ್ವದ ಅಭಿಮಾನಿ ದೇವತೆ ಅಂತ ಹೇಳಿದ್ದಾರೆ. ಹಾಗಾಗಿ ಗಣಪತಿ ಅಂತ ಹೇಳಿದರೆ ನಾವು ದಿಕ್ಕುಗಳ ಅಧಿಪತಿ ಅಂತ ಹೇಳಿ ಸದ್ಯದಲ್ಲಿ ಅರ್ಥವನ್ನು ತಿಳ್ಕೊಳ್ಬಹುದು. ಮೇಡಮ್, ಗಣಪತಿ ಶಬ್ದದ ಅರ್ಥ ತಿಳ್ಕೊಂಡೇವೆ. ಮತ್ತೆ ಎಂದು ನಾನು ಕೇಳೋದಾದ್ರೆ, ಪ್ರತಿ ತಿಂಗಳು ಕೂಡ ಚತುರ್ಥಿ ಬರುತ್ತದೆ, ಸಂಕಷ್ಟ ಚತುರ್ಥಿ. ಅದೇ ಆದರೂ ಕೂಡ ಗಣೇಶ ಚತುರ್ಥಿ ಎಂದರೆ ಏಕೆ ಮಹತ್ವ ನೀಡ್ತೇವೆ? ಯಾಕೆಂದ್ರೆ ಭಾದ್ರಪದ ಶುಕ್ಲ ಚೌತಿ ಬರುವಾಗಲೇ ನಾವು ಗಣೇಶನ ಹಬ್ಬ, ಚೌತಿ ಹಬ್ಬವನ್ನು ಆಚರಿಸ್ತದೆ. ಗಣೇಶನ ಚತುರ್ಥಿ, ಗಣೇಶ ಚತುರ್ಥಿಯ ಮಹಾತ್ಮದ ಬಗ್ಗೆ ತಿಳಿಸಿ. ನೋಡಿ, ಸ್ಕಂದ ಪುರಾಣ ಅಂತ ಒಂದು ಪುರಾಣ ಇದೆ. ಅದರಲ್ಲಿ ಒಂದು ಉಲ್ಲೇಖ ಬರ್ತದೆ. ಶಿವ ಪಾರ್ವತಿಯರ ಪ್ರಥಮ ಪುತ್ರನಾದಂತಹ ಕುಮಾರ, ಅಂದ್ರೆ ಷಣ್ಮುಖನಿಗೆ ನಾವು ಕುಮಾರ ಅಂತ ಕೂಡ ಹೇಳ್ತೇವೆ. ಕುಮಾರನು ಒಮ್ಮೆ ಕೈಲಾಸದಲ್ಲಿ ಶಿವನಿಗೆ ಒಂದು ಪ್ರಶ್ನೆಯನ್ನು ಕೇಳಿದಂತೆ. ಈ ಕಲಿಯುಗದಲ್ಲಿ ಭೂಮಿಯ ಮೇಲಿನ ಜನರಿಗೆ ಸಕಲ ಇಷ್ಟಾರ್ಥವನ್ನು ಕೊಡುವಂತಹ, ಪುತ್ರ ಪೌತ್ರ ಸೌಭಾಗ್ಯ ಇತ್ಯಾದಿ ಎಲ್ಲ ಕೊಡುವಂತಹ ಯಾವುದಾದರೊಂದು ವ್ರತ ಇದ್ರೆ ಅದನ್ನು ಹೇಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾನೆ. ಆಗ ಶಿವನೇ ಸ್ವತಃ ತನ್ನ ಬಾಯಿಂದ ಹೇಳಿದಂತಹ ಈ ವಿನಾಯಕಿ ವ್ರತ, ಅಂದ್ರೆ ಇದು ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಆಚರಣೆ ಮಾಡುವಂತಹ ಈ ಒಂದು ಹಬ್ಬಕ್ಕೆ ಸಿದ್ಧಿವಿನಾಯಕನು ಒಂದು ಉಪಾಸ್ಯ ದೇವತೆ ಅಂತ ಹೇಳ್ತೇವೆ ನಾವು. ಈ ಭಾದ್ರಪದ ಶುಕ್ಲ ಚತುರ್ಥಿಯೇ ಯಾಕೆ ನಾವು ಮಾಡ್ಬೇಕಂತ ಹೇಳಿದ್ರೆ, ಆ ದಿವಸ ಇತರ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಗಣಪತಿಯ ತತ್ವ ಬ್ರಹ್ಮಾಂಡದಿಂದ ಭೂಮಿಗೆ ಬರ್ತದೆ. ಅಂದ್ರೆ ಇವತ್ತಿನ ದಿನದಲ್ಲಿ ಅದಕ್ಕಾಗಿ ಆ 1000 ಪಟ್ಟು ಹೆಚ್ಚು ತತ್ವ ಏನು ಬರ್ತದೆ
ಅದರ ಲಾಭ ಪಡ್ಕೊಳ್ಳಿಕ್ಕೋಸ್ಕರ ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯನ್ನೇ ಆರಾಧನೆ ಮಾಡುವಂತಹ ಈ ಚೌತಿ ಎಂಬ ಹಬ್ಬವನ್ನು ನಾಡಿನಾದ್ಯಂತ ಎಲ್ಲ ಜನರು ಕೂಡ ಇದನ್ನು ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ಮತ್ತು ಶಿವನು ಹೇಳಿದಂತಹ ಈ ಒಂದು ವ್ರತ ಮಾಡಿ ದೇವಾನುದೇವತೆಗಳು ಋಷಿ ಮುನಿಗಳು ಕೂಡ ಇದರ ಲಾಭವನ್ನು ಪಡ್ಕೊಂಡ್ರು ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಬರ್ತದೆ. ಅದೇ ರೀತಿ ಭೂಮಿಯ ಜನರು ಕೂಡ ಈ 1000 ಪಟ್ಟು ಹೆಚ್ಚು ತತ್ವದ ಲಾಭ ಪಡ್ಕೊಳ್ಳಿಕ್ಕೆ ಶತಶತಮಾನಗಳಿಂದ ಈ ವಿನಾಯಕ ಚತುರ್ಥಿಯನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಆಚರಿಸಿ ಇದರ ಲಾಭವನ್ನು ಪಡ್ಕೊಳ್ತಾ ಬಂದಿದ್ದಾರೆ. ಸರಿ, ಈಗ ಬೇರೆದಲ್ಲಿ ನೋಡ್ತಾ ಇರೋದಾದ್ರೆ ಮೇಡಮ್, ಕಾರ್ಯಗಳು ಯಾವುದೇ ಶುಭ ಕಾರ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಯಾವುದೇ ನಾವು ಸಮಾರಂಭಗಳಲ್ಲಿ ನೋಡೋದಾದ್ರೆ ಪ್ರಥಮ ಪೂಜಿತ ನಾವು ಮಾಡೋದು ವಿಘ್ನ ವಿನಾಶಕ, ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಬೇಕು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಅಂತ ಹೇಳಿ ಪ್ರಥಮ ಪೂಜೆಯನ್ನು ನಾವು ಗಣಪತಿಗೆ ನಾವು ಕೊಡ್ತೀವಿ. ಯಾವುದೇ ಒಂದು ಶುಭ ಕಾರ್ಯದಲ್ಲಿ ನಾವು ಗಣಪತಿಯ ಒಂದು ಆರಾಧನೆ ಮಾಡದೆ ನಾವು ಆ ಕಾರ್ಯವನ್ನು ಕೈಗೆಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಯಾಕೆ ಯಾವುದೇ ಕಾರ್ಯಕ್ರಮ ಪ್ರಥಮ ಪೂಜೆ ನಾವು ಗಣಪತಿಗೆ ಸಮರ್ಪಣೆ ಮಾಡಬೇಕು ಹೇಳಿ? ಆಗ್ಲೇ ನಾನು ಗಣಪತಿ ಎಂಬ ಶಬ್ದದ ಅರ್ಥ ಹೇಳುವಾಗ ದಿಕ್ಕುಗಳ ಅಧಿಪತಿ ಅಂತ ಹೇಳಿದ್ದೇನೆ. ಅಂದ್ರೆ ಆ 10 ದಿಕ್ಕುಗಳು ಗಣಪತಿಯ ಅಧೀನದಲ್ಲಿ ಇರ್ತದಂತೆ. ಅವನು ಆಕಾಶ ತತ್ವದ ಅಧಿದೇವತೆ, ಅಭಿಮಾನಿ ದೇವತೆ ಅಂತ ಹೇಳಿದ್ದಾರೆ. ಆ ದಿಕ್ಕುಗಳು ಅವನ ನಿಯಂತ್ರಣದಲ್ಲಿರುವುದರಿಂದ ಅದನ್ನು ಅವನು ಮುಕ್ತಗೊಳಿಸಿದ್ರೆ ಮಾತ್ರ ನಾವು ಯಾವುದೇ ದೇವತೆ ಉಪಾಸನೆ ಮಾಡುವುದಾದ್ರೆ ಆ ದೇವತೆ ಅಲ್ಲಿ ಬರ್ಲಿಕ್ಕೆ ಆಗ್ತದೆ. ಅಂದ್ರೆ ನಾವು ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಆ ತತ್ವ ಅಲ್ಲಿಗೆ ಬರ್ಬೇಕು. ಆ ಸಂದರ್ಭದಲ್ಲಿ ಗಣಪತಿಯು ಆ ದಿಕ್ಕುಗಳನ್ನು ತನ್ನ ಹಿಡಿತದಿಂದ ಮುಕ್ತ ಮಾಡಿದ್ರೆ ಮಾತ್ರ ಆ ದೇವತೆಗಳಲ್ಲಿ ಬರ್ತಾರೆ. ಅದಕ್ಕಾಗಿ ಇದನ್ನು ನಾವು ಮಹಾದ್ವಾರ ಪೂಜೆ ಅಥವಾ ಮಹಾಗಣಪತಿ ಪೂಜೆ ಅಂತ ಹೇಳ್ತೇವೆ. ಅಂದ್ರೆ ಆ ದಿಕ್ಕುಗಳನ್ನು ಮುಕ್ತ ಮಾಡಿದ ತಕ್ಷಣ ಯಾವ ದೇವತೆ ಅಲ್ಲಿ ಬರ್ಬೇಕೋ ಅವರು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಿಘ್ನಗಳನ್ನು ನಾಶ ಮಾಡುವಂತಹ ಈ ವಿಘ್ನಹರ್ತನಿಗೆ ಮೊದಲು ನಾವು ಒಲಿಸಿಕೊಳ್ಬೇಕು. ಅವನನ್ನು ಪೂಜಿಸಿದ್ರೆ ಮಾತ್ರ ನಮಗೆ ಆ ನಿರ್ವಿಘ್ನವಾಗಿ ನಮ್ಮ ಕಾರ್ಯ ನಡೀತದೆ ಅಂತ ಹೇಳಿ ಶಾಸ್ತ್ರ ಹೇಳಿದೆ. ಇದನ್ನೇ ನಮ್ಮ ಹರಿದಾಸರು ತಮ್ಮ ಕೀರ್ತನೆಯಲ್ಲಿ ಕೂಡ ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕಂತ ಹೇಳಿ ಮೊದಲ್ ವಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಜನರಿಗೆ ಅರ್ಥ ಆಗ್ಬೇಕಂತ ಕಥೆಯ ರೂಪದಲ್ಲಿ ಕೂಡ ಹೀಗೆ ಹೇಳ್ತಾರೆ. ರಾವಣನು ತನ್ನ ಮದದಿಂದ ನಿನ್ನನ್ನು ಪೂಜಿಸದೇ ಇದ್ದದ್ರಿಂದ ಅವನು ಹತನಾಗ್ತಾನೆ. ಅದೇ ರೀತಿ ಕೌರವ ಪಾಂಡವರ ಯುದ್ಧದಲ್ಲಿ ಪಾಂಡವರು ನಿನ್ನ ಆರಾಧನೆ ಮಾಡಿದ್ರು, ಅದಕ್ಕೆ ಅವರು ಗೆದ್ರು. ಕೌರವರು ಅಹಂಕಾರದಿಂದ ನಿನ್ನ ಪೂಜೆ ಮಾಡಲಿಲ್ಲ, ಅದಕ್ಕೆ ಕುಲನಾಶವಾಯಿತು. ಹೀಗೆಲ್ಲ ದಾಸರು ನಮಗೆ ಕೀರ್ತನೆಗಳ ಮೂಲಕ ಕೂಡ ಜನರಿಗೆ ಗಣಪತಿಯನ್ನು ಮೊದಲು ಪೂಜಿಸಬೇಕು ಎಂಬಂತಹ ಸಾಂಕೇತಿಕವಾಗಿ ನಮ್ಗೆ ಹೇಳ್ತಾರೆ. ಹಾಗಾಗಿ ವಿಘ್ನಹರ್ತನಾದ ಅವನ ಆರಾಧನೆ ಮಾಡಿದ್ರೆ ಇವತ್ತಿಗೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಶುಭಪ್ರದವಾಗುವುದು, ಅಲ್ಲಿ ನಮ್ಗೆ ಯಶಸ್ಸು ಸಿಗುವುದು, ಇದೆಲ್ಲರ ಅನುಭವಕ್ಕೆ ಬಂದದ್ರಿಂದ ಇವತ್ತಿಗೂ ಕೂಡ ಜನರದನ್ನು ಮಾಡ್ತಾರೆ. ಮತ್ತೊಂದು ಮೇಡಮ್ ನಿಮ್ಮಲ್ಲಿ ಕೇಳಬೇಕಾದ್ರೆ ಪೂಜಿಸುವ ವಿಧಾನಗಳು ಹಲವಾರಿದೆ. ಇವತ್ತಿನ ದಿನದಲ್ಲಿ ಎಲ್ಲರ ಮನೆಯಲ್ಲೂ ಸಹ ಕೂಡ ಗಣಪತಿ ಪೂಜೆ ಮಾಡ್ತಾನೆ. ಕೆಲವರು ವಿಗ್ರಹ ಮಾಡ್ತಾರೆ, ಕೆಲವರು ಫೋಟೋವನ್ನು ಆರಾಧನೆ ಮಾಡ್ತಾನೆ. ಆದರೆ ಕೆಲವರು ಹೇಳ್ತಾರೆ, ನೀವು ದೇವರ ಕೋಣೆಯಲ್ಲಿ ಗಣಪತಿಯ ಫೋಟೋವ ಅಥವಾ ಏನು ವಿಗ್ರಹ ಇಡುವಾಗ ಮಧ್ಯದಲ್ಲಿಟ್ಟು ಪೂಜೆ ಮಾಡಬೇಕು, ಅವನನ್ನು ಮಧ್ಯದಲ್ಲಿಟ್ಟು ಆರಾಧಿಸಬೇಕು ಅಂತ ಹೇಳ್ತಾರೆ. ಇದರ ಬಗ್ಗೆ ಏನು ಮೇಡಮ್, ಯಾಕೆ ಮಧ್ಯದಲ್ಲಿಟ್ಟು ಆರಾಧಿಸಬೇಕು ಅಂತ ಹೇಳಿ? ಸತ್ಯ ಇದೆ. ನಮ್ಮ ಜನರಿಗೆ ಅದರ ಹಿಂದಿನ ಶಾಸ್ತ್ರ ಅಥವಾ ಅರ್ಥ ಗೊತ್ತಿಲ್ಲದಿದ್ರು ಕೃತಿಯನ್ನು ಎಲ್ಲರೂ ಮಾಡ್ತಾ ಇದ್ದೇವೆ. ಎಲ್ಲರ ಮನೆಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆ, ಆ ರೀತಿಯನ್ನು ನಡ್ಕೊಳ್ಬೇಕು. ಖಂಡಿತ ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಆದ್ರೆ ಅದರ ಹಿಂದಿನ ಅರ್ಥ ತಿಳ್ಕೊಂಡ್ರೆ ಇನ್ನು ನಮ್ಗೆ ಅಲ್ಲಿ ಭಾವಪೂರ್ಣವಾಗಿ ಭಕ್ತಿಯಿಂದ ಅವನ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರ ಮನೆಗಳಲ್ಲಿ ನಮ್ಗೆ ಗೊತ್ತಿದೆ, ದೇವತೆಯ ಒಂದು ಗಣಪತಿಯದ್ದು ಫೋಟೋ ಇರಬಹುದು ಅಥವಾ ಯಾವುದೇ ಲೋಹದ ಧಾತುವಿನ ವಿಗ್ರಹ ಇರಬಹುದು. ನಾವು ಅದನ್ನ ಎಲ್ಲಿ ಇಡ್ತೇವೆ? ಗಣಪತಿಯನ್ನು ನಾವು ದೇವರ ಕೋಣೆಯ ನಮ್ಮ ಮಂಟಪವೋ ಏನೋ ಇರ್ತದೆ ಜಾಗ, ಅಲ್ಲಿ ಮಧ್ಯ ಭಾಗದಲ್ಲಿ ನಾವು ಮಂಡಿಸ್ತೇವೆ. ಇದರ ಕಾರಣ ಏನಂತ ಹೇಳಿದ್ರೆ, ಗಣಪತಿ ಎಂಬ ದೇವರು ಮನುಷ್ಯನ ನಾದ ಭಾಷೆಯನ್ನು ಪ್ರಕಾಶ ಭಾಷೆಗೆ ರೂಪಾಂತರ ಮಾಡೋದಂತೆ. ಇಲ್ಲಿ ಅರ್ಥ ಏನಂದ್ರೆ, ಮನುಷ್ಯರು ನಾವು ಒಬ್ರಿಗೊಬ್ರು ಸಂಪರ್ಕ ಕಮ್ಯುನಿಕೇಟ್ ಮಾಡೋದಿದ್ರೆ ನಾದದಿಂದ ಮಾಡ್ತೇವೆ, ಅಂದ್ರೆ ಶಬ್ದದಿಂದ. ನಾನೇನಾದ್ರೂ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಹಾಗೆ ದೇವತೆಗಳಂದ್ರೆ ಅವರಿಗೆ ಸ್ಥೂಲ ಶರೀರ ಇಲ್ಲ ನಮ್ಮ ಹಾಗೆ. ನಮ್ಗೆ ಪಂಚಭೂತಗಳಿರುವ ಶರೀರ ಇದೆ. ದೇವತೆಗಳಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು. ಅವರ ಭಾಷೆ ಅಂದ್ರೆ ಅವರಿಗೆ ಕಮ್ಯುನಿಕೇಟ್ ಮಾಡುದು, ಅದನ್ನು ಪ್ರಕಾಶ ಭಾಷೆ ಅಂತ ಹೇಳ್ತಾರಂತೆ. ಪ್ರಕಾಶ ಭಾಷೆ. ಈ ವಿಘ್ನಹರ್ತ ಗಣಪತಿ ಎಂಬ ತತ್ವ ಮನುಷ್ಯರ ನಾದ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾನೆ, ದೇವತೆಗಳ ಪ್ರಕಾಶ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾನೆ. ಅದರಲ್ಲೂ ಎಲ್ಲ ದೇವತೆಗಳ ಪೈಕಿ ಗಣಪತಿ ಎಂಬ ದೇವರು ಮನುಷ್ಯನ ನಾದ ಭಾಷೆಯನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತಹ ದೇವರಂತೆ.
ಹಾಗಾಗಿ ನಾವು ಯಾವುದೇ ದೇವರನ್ನು, ನಮ್ಮ ದೇವರ ಕೋಣೆಯಲ್ಲಿ ಬರೇ ಗಣಪತಿ ಮಾತ್ರ ಅಲ್ಲ, ನಮ್ಮ ಕುಲ ದೇವರಿರ್ಬಹುದು, ಇಷ್ಟ ದೇವರಿರ್ಬಹುದು, ನಮ್ಗೆ ತುಂಬಾ ದೇವತೆಗಳ ಮೇಲೆ ಅವರ ಭಕ್ತಿ ಇರ್ತದೆ, ಅವರನ್ನೆಲ್ಲ ಮಂಡಿಸ್ತೇವೆ ನಾವು ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಗಣಪತಿಯನ್ನು ಮಧ್ಯದಲ್ಲಿ ಮಂಡಿಸುವುದರ ಹಿಂದಿನ ಕಾರಣ ಏನಂದ್ರೆ, ನಾವು ಮಾಡಿದ ಪ್ರಾರ್ಥನೆ ಗಣಪತಿಯ ಮೂಲಕ ಪ್ರಕಾಶ ಭಾಷೆಗೆ ರೂಪಾಂತರವಾಗಿ ಆಯಾ ದೇವತೆಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾನಂತೆ. ಅಂದ್ರೆ ಟ್ರಾನ್ಸ್ಲೇಟರ್, ಅನುವಾದಕ. ನನ್ನ ಭಾಷೆಯಲ್ಲಿ ನಾನು ಬೇಡ್ತೇನೆ, ನಮ್ಮ ಮನಸ್ಸಿಗೆ ಏನು ತೋಚ್ತದೆ ನಾವು ಅದು ಬೇಡ್ತೇವೆ ದೇವರಲ್ಲಿ, ಎಲ್ಲ ದೇವರಲ್ಲಿ ನಾವು ಬೇಡ್ತೇವೆ. ಆಗ ಅದನ್ನು ಆಯಾ ದೇವತೆಗಳಿಗೆ ಪ್ರಕಾಶ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡುವಂತಹ ದೇವರಂದ್ರೆ ಗಣಪತಿ ಅಂತ ಹೇಳ್ತೇವೆ ನಾವು. ಇದನ್ನೇ ಅವನ ವಿಶೇಷ ಶಕ್ತಿ. ನಮ್ಗೆ ವೇದವ್ಯಾಸರು ಕೂಡ ಮಹಾಭಾರತವನ್ನು ಗಣಪತಿಯ ಕೈಯಲ್ಲಿ ಬರೆಸಿದ್ರು ಅಂತ ಹೇಳ್ತೇವೆ ನಾವು. ಅಂತಹ ಒಂದು ವಿಶೇಷ ಶಕ್ತಿ ಇರುವಂತಹ ದೇವರು ಗಣಪತಿ ಆಗಿದ್ರಿಂದ ಎಲ್ಲ ಸಂಪ್ರದಾಯದವರು ಗಣಪತಿ ಆರಾಧನೆ ಮಾಡ್ತಾರೆ ನೋಡಿ. ಈಗ ವೈಷ್ಣವರು, ಶೈವರು, ಶಾಕ್ತರು ಯಾರ ಉಪಾಸನೆಯನ್ನು ಮಾಡಿದ್ರು ಕೂಡ ಗಣಪತಿ ಉಪಾಸನೆ ಇದ್ದೇ ಇದೆ. ಹಾಗಾಗಿ ಗಣಪತಿ ಎಂಬ ದೇವರು ಈ ಎಲ್ಲ ವೈಶಿಷ್ಟ್ಯ ಇರುವುದರಿಂದ ಎಲ್ಲ ಸಂಪ್ರದಾಯದವರಿಗೆ, ಎಲ್ಲ ವಯೋಮಾನದವರಿಗೆ ಅತ್ಯಂತ ಪ್ರಿಯನಾದಂತಹ ಮತ್ತು ಕ್ಷಿಪ್ರ ಪ್ರಸಾದ ಕೊಡುವವನು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮನ್ನು ಮೊದಲು ಅರ್ಥ ಮಾಡಿಕೊಳ್ತಾನಂತ, ನಮ್ಮ ಭಾಷೆಯನ್ನು ಅರ್ಥ ಮಾಡ್ತಾನೆ, ನಮ್ಮ ವಿಚಾರಗಳು ಎಲ್ಲ ಮೊದಲು ಅವನಿಗೆ ಗೊತ್ತಾಗ್ತದೆ, ಮತ್ತು ಇತರ ದೇವತೆಗಳಿಗೂ ಕೊಡ್ತಾನೆ, ಬೇಗ ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ತಾನೆ. ಅಂದ್ರೆ ಅವನಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಪ್ರಸರಿಸಿ ಆದಷ್ಟು ನಿವಾರಣೆ ಆಗಲಿ. ಖಂಡಿತ. ಅದಕ್ಕಾಗಿ ಗಣಪತಿಯನ್ನು ಪ್ರಥಮ ಪೂಜಿತ ಮತ್ತು ಮಧ್ಯದಲ್ಲಿ ಮಂಡನೆ ಮಾಡಿ ಇದೆಲ್ಲ ನಮ್ಗೆ ನಾವು ಮಾಡ್ತಾ ಇದ್ದೇವೆ. ಅದರ ಹಿಂದಿನ ಕಾರಣ ಗೊತ್ತಿಲ್ಲ. ಗೊತ್ತಿದ್ರೆ ನಮ್ಗೆ ಅವನ ಮೇಲೆ ಇನ್ನೂ ಕೂಡ ಭಕ್ತಿ ಹೆಚ್ಚಾಗ್ತದೆ. ಮತ್ತೊಂದು ನಾವು ಗಮನಿಸಬೇಕಾದ್ರೆ ಕೆಲವು ಕಡೆ ಒಂದು ಆರಾಧನಾ ಪದ್ಧತಿ, ಈಗ ನಾವು ಕೃಷ್ಣನಿಗೆ ತುಳಸಿ ದಳದಿಂದ ಆರಾಧನೆ ಮಾಡ್ತೇವೆ, ವಿಷ್ಣು ತುಳಸಿ ಪ್ರಿಯ, ಶಿವನನ್ನು ಆರಾಧನೆ ಮಾಡುವಾಗ ಬಿಲ್ವ ಪ್ರಿಯ. ಹಾಗೆಯೇ ಗಣಪತಿಯ ಒಂದು ಆರಾಧನೆ ಬರುವಾಗ ಏನೂ ಆರಾಧನೆ ಮಾಡೋದಿಲ್ಲದ ತೊಂದರೆ ಇಲ್ಲ, ದೂರ್ವೆ ಈ ಗರಿಕೆಯನ್ನು ಇಡಬೇಕು ಹೇಳ್ತೇವೆ. ಪ್ರತಿ ಸಂಕಷ್ಟಿಗೆ ನಾವು ಗಮನಿಸಬೇಕಾದ್ರೆ ಒಂದು 21 ಗರಿಕೆಯನ್ನಾಡು ಗಣಪತಿಗೆ ಅರ್ಪಿಸು, ನಿನ್ನ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ, ಗಣಪತಿ ಗರಿಕೆಗೆ ಒಲಿತಾನೆ, ಗರಿಕೆ ಪ್ರಿಯ ಅಂತ ಹೇಳ್ತಾರೆ. ಯಾಕೆ ಮೇಡಮ್ ಈ ಗರಿಕೆ ಅಷ್ಟು ಮಹತ್ವ, ಗಣಪತಿಗೆ ಏಕೆ ಅಷ್ಟು ಅಚ್ಚುಮೆಚ್ಚು ಅಂತ ಹೇಳಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮಲ್ಲಿ ನೋಡಿ, ಅರ್ಥ ಗೊತ್ತಿಲ್ಲದಿದ್ರು ನಾವು ಕೃತಿಯಲ್ಲಿ ಮಾಡಿ ಲಾಭ ಪಡ್ಕೊಳ್ತಾನೆ ಇದ್ದೇವೆ. ಈ ಗರಿಕೆ ಎಂಬ ಒಂದು ಹುಲ್ಲಿಗೆ ಸಂಸ್ಕೃತ ಭಾಷೆಯಲ್ಲಿ ದೂರ್ವ ಅಂತ ಹೇಳ್ತಾರೆ, ದೂರ್ವೆ ಅಂತ ಹೇಳ್ತೇವೆ. ಅಂದ್ರೆ ಆ ಶಬ್ದ ದೂಹು ಪ್ಲಸ್ ಅವಂ ಎಂಬ 2 ಅಕ್ಷರಗಳಿಂದ ನಿರ್ಮಾಣ ಆಗಿದೆ. ಸಂಸ್ಕೃತದಲ್ಲಿ ಇದರ ಅರ್ಥ ಏನಂತ ಹೇಳಿದ್ರೆ, ದೂಹು ಅಂದ್ರೆ ದೂರದಲ್ಲಿರುವಂತಹ ಚೈತನ್ಯದ ಕಣಗಳನ್ನು, ಅವಂ ಅಂತ ಹೇಳಿದ್ರೆ ಹತ್ತಿರ ತರುವಂತಹದ್ದು. ಅಂದ್ರೆ ಆ ಭಗವಂತನ ಚೈತನ್ಯ ಬ್ರಹ್ಮಾಂಡದಲ್ಲಿ ದೂರದ ತನಕ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಲ್ಲಿ ಹರಡಿಕೊಂಡಿರ್ತದಂತೆ. ಅದನ್ನು ಸೆಳೆಯುವ ಶಕ್ತಿ ಇರುವಂತಹ ಒಂದು ವಿಶೇಷವಾದ ಹುಲ್ಲು ಅಂತ ಹೇಳಿದ್ರೆ ಅದು ದೂರ್ವೆ. ಆ ದೂರ್ವೆಯನ್ನು ಅದು ಕೂಡ ನಾವು ಹೇಗೆ ಬಾಲತೃಣಂ ಅಂತ ಹೇಳ್ತಾರೆ, ಎಳಸಾದಂತಹ ಗರಿಕೆ, ಬೆಸ ಸಂಖ್ಯೆಯಲ್ಲಿ ಗರಿ ಇರುವಂತಹ ಗರಿಕೆ ಅಂದ್ರೆ 3, 5, 7 ಹೀಗೆ ಅದರ ಎಸಳುಗಳಿರ್ಬೇಕು. ಅಂತಹ ಗರಿಕೆಯನ್ನು 21ರ ಸಂಖ್ಯೆಯಲ್ಲಿ ಒಂದು ಕಟ್ಟಿ ಅದನ್ನು ನೀರಿನಲ್ಲಿ ಮುಳುಗಿಸಿ ಮತ್ತೆ ಗಣಪತಿಗೆ ಸಮರ್ಪಣೆ ಮಾಡಿದ್ರೆ ಅವನು ಬೇಗ ಒಲಿತಾನೆ ಅಂತ. ಯಾಕಂದ್ರೆ ಆ ದೂರ್ವೆ ಎಂಬುದು ಗಣಪತಿಯ ತತ್ವವನ್ನು ಬರೇ ಆಕರ್ಷಣೆ ಮಾಡೋದು ಮಾತ್ರ ಅಲ್ಲ, ಆಂಟೆನದ ಹಾಗೆ ಅದು ಸೆಳ್ಕೊಂಡು ಆ ಶಕ್ತಿಯನ್ನು ನಮಗೆ ವಾಪಸ್ ಕೊಡ್ತದಂತೆ. ಗಣಪತಿಯ ತತ್ವವನ್ನು ತಾನು ಸೆಳ್ಕೊಂಡು ಪೂಜಕನಿಗೆ ಆ ತತ್ವವನ್ನು ಪ್ರಕ್ಷೇಪಣೆ ಮಾಡ್ತದೆ. ಇದು ನೋಡಿ, ನೀವಾಗ್ಲೇ ಹೇಳಿದ ಹಾಗೆ ಪ್ರತಿಯೊಂದು ದೇವತಾ ತತ್ವಕ್ಕೆ ಪೃಥ್ವಿಯಲ್ಲಿರುವ ಒಂದೊಂದು ಪತ್ರೆ, ಪುಷ್ಪ, ಗಂಧ ಅಥವಾ ಒಂದು ಪರಿಮಳ ಮತ್ತು ಬಣ್ಣ ಇದೆಲ್ಲ ಇರ್ತದಂತ ನಮ್ಮ ಶಾಸ್ತ್ರ ಹೇಳಿದೆ. 33 ಕೋಟಿ ದೇವತೆಗಳಿದ್ದಾರಂತ ನಂಬುವ ಹಿಂದೂ ಧರ್ಮ ನಮ್ಮದು. ಆ ಎಲ್ಲ ತತ್ವಗಳಿಗೆ ಒಂದೊಂದು ರೀತಿಯ ಪತ್ರೆ, ಪುಷ್ಪ, ಹೂ ಎಲ್ಲ ಇದೆ ಅಂತೆ. ಅದರಲ್ಲಿ ನೀವಾಗ್ಲೇ ಹೇಳಿದ ಹಾಗೆ ಶಿವನಿಗೆ ಬಿಲ್ವ, ಯಾಕಂದ್ರೆ ಬಿಲ್ವದಲ್ಲಿ ಶಿವ ತತ್ವವನ್ನು ಸೆಳೆಯುವ ಕ್ಷಮತೆ, ಅದೇ ರೀತಿ ತುಳಸಿಯಲ್ಲಿ ವಿಷ್ಣು ತತ್ವವನ್ನು ಸೆಳೆಯುವ ಕ್ಷಮತೆ, ಹಾಗೆ ಗರಿಕೆಯಲ್ಲಿ ಗಣಪತಿಯ ತತ್ವವನ್ನು ಸೆಳೆದು ಭಕ್ತರಿಗೆ ಪ್ರಕ್ಷೇಪಣೆ ಮಾಡುವ ಕ್ಷಮತೆ ಇರುವುದರಿಂದ ಯಾವಾಗ ನಾವು ಅದನ್ನು ತಕೊಂಡು ಬಂದು ಭಕ್ತಿಯಿಂದ ಅವನ ಚರಣಕ್ಕೆ ಕೊಡ್ತೇವಲ್ಲ, ಆ ತತ್ವ ಅಲ್ಲಿ ಕಾರ್ಯನಿರತವಾಗಿ ಆ ಗಣಪತಿಯ ತತ್ವದ ಲಾಭ ಪೂಜಕನಿಗಾಗ್ತದೆ. ಗಣಪತಿಯ ತತ್ವದಿಂದ ನಮ್ಮ ಮನಸ್ಸು, ಬುದ್ಧಿ ಇದೆಲ್ಲ ಅದರ ಮೇಲೆ ಬಂದ ಆವರಣ ಎಲ್ಲ ನಷ್ಟವಾಗಿ ಬುದ್ಧಿ ಏಕಾಗ್ರವಾಗುವುದು, ಮನಸ್ಸು ಒಳ್ಳೆ ವಿಚಾರದಲ್ಲಿ ತೊಡಗುವುದು, ಇದೆಲ್ಲ ಆಗ್ತದೆ. ಅಂದ್ರೆ ಒಳ್ಳೇದಾಗುವುದಂದ್ರೆ ಏನು? ಮನುಷ್ಯನ ಮನಸ್ಸು ಒಳ್ಳೆ ಚಿಂತನೆಯಲ್ಲಿ ತೊಡಗುವುದು, ವಿದ್ಯೆ ಬರುವುದು, ಜ್ಞಾನ ಬರುವುದು, ಇದಕ್ಕೆಲ್ಲ ಕಾರಣ ಅವನೇ ಇದ್ದಾನೆ, ವಿದ್ಯಾಧಿಪತಿ.
ಹಾಗಾಗಿ ಗಣಪತಿಯ ಕೃಪೆ ಆಗ್ಲಿಕ್ಕೆ ಅವನಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಸಾಮಾನ್ಯರಿಗೆ ಅರ್ಥ ಆಗ್ಬೇಕಂತ ಅದು ಗಣಪತಿಗೆ ಪ್ರೀತಿ, ದೇವರಿಗೆ ಏನು ಪ್ರೀತಿ ಇದೆ ಅದನ್ನು ನಾವು ಮಾಡ್ತೇವೆ. ಅದಕ್ಕೆ ಸಾಮಾನ್ಯ ಜನರಿಗೆ ಅದರ ಆಧ್ಯಾತ್ಮಿಕ ಹಿನ್ನೆಲೆ ಗೊತ್ತಿಲ್ಲದಿದ್ರು ಆ ದೇವರಿಗೆ ಅದು ಪ್ರೀತಿ ಎಂಬ ಒಂದು ಭಾವದಿಂದ ಅವರು ಅದನ್ನು ಸಮರ್ಪಣೆ ಮಾಡಿ ಲಾಭ ತಗೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸಿದರೆ ಪಂಚಾಂಗ, ಈ ಹಿಂದೂದೆಲ್ಲ ಪಂಚಾಂಗದಲ್ಲಿ ಸಂಕಷ್ಟ ಚತುರ್ದಶಿ ಪ್ರತಿ ತಿಂಗಳು ಬರ್ತದೆ, ಕೆಲವೊಮ್ಮೆ ತಿಂಗಳಿಗೆ 2 ಬಾರಿ ಬರ್ತದೆ. ಮತ್ತೊಂದು ವಿನಾಯಕ ಚತುರ್ಥಿ ಕೂಡ ಬರ್ತದೆ. ನಾನು ನಿಮ್ಮಲ್ಲಿ ಕೇಳಬೇಕೀಗ, ವಿನಾಯಕ ಚತುರ್ಥಿ ಮತ್ತೆ ಸಂಕಷ್ಟ ಚತುರ್ಥಿ ಏನು ವ್ಯತ್ಯಾಸ? ಈ 2 ಚತುರ್ಥಿಗಳಿಗೆ ಏನು ವ್ಯತ್ಯಾಸ? ಇದು ಒಳ್ಳೆ ಪ್ರಶ್ನೆ. ಸಮಾಜದಲ್ಲಿ ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವರು ಸಂಕಷ್ಟಿ ಅಂತ ಹೇಳಿ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅದರ ಅರ್ಥ ಸಾಮಾನ್ಯ ಜನರಿಗೆ ಗೊತ್ತಿರುವುದಿಲ್ಲ. ನೋಡಿ, ನಮ್ಮ ಧರ್ಮಶಾಸ್ತ್ರ ಎಷ್ಟು ಆಳವಾಗಿ ಒಂದು ವೈಜ್ಞಾನಿಕ ಚಿಂತನೆ ಮಾಡಿ ಮನುಷ್ಯರಿಗೆ ಲಾಭ ಆಗುವಂತಹ ಇಂಥ ಧಾರ್ಮಿಕ ವ್ರತ ಆಚರಣೆಗಳನ್ನು ಹೇಳಿಕೊಟ್ಟಿದೆ. ಇದರ ಅರ್ಥ ಏನಂದ್ರೆ, ಪ್ರತಿ ತಿಂಗಳು ನಾವು ಒಂದು ಮಾಸ ಅಂತ ಹೇಳ್ತೇವೆ. ಮಾಸ ಅಂತ ಹೇಳಿದ್ರೆ ಅದರಲ್ಲಿ 2 ಪಕ್ಷಗಳು ಬರ್ತದೆ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಚಂದ್ರನ ಆಕಾರ ವೃದ್ಧಿ ಆಗ್ತಾ ಪಾಡ್ಯದಿಂದ ಹುಣ್ಣಿಮೆವರೆಗೆ 15 ದಿನ ಆಗಿ ಅವನು ಹುಣ್ಣಿಮೆ ದಿವಸ ಪೂರ್ಣ ಪ್ರಮಾಣದಲ್ಲಿ ಕಾಣ್ತಾನೆ. ಆ ಒಂದು ಶುಕ್ಲ ಪಕ್ಷದಲ್ಲಿ ಬರುವ 4ನೇ ದಿನ ಚತುರ್ಥಿಗೆ ನಾವು ವಿನಾಯಕಿ ಚತುರ್ಥಿ ಅಂತ ಹೇಳ್ತೇವೆ. ಇದರ ಆರಾಧ್ಯ ದೇವರು ಸಿದ್ಧಿ ವಿನಾಯಕ. ಈಗ ನಾವು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡುದು ಈ ವಿನಾಯಕ ವ್ರತ, ಸಿದ್ಧಿ ವಿನಾಯಕ ವ್ರತ. ಅದರ ಉಪಾಸ್ಯ ದೇವರು ಸಿದ್ಧಿ ವಿನಾಯಕ. ಇದು ಸಂಕಷ್ಟ ಚತುರ್ಥಿ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಬರೋದು. ಕೃಷ್ಣ ಪಕ್ಷ ಅಂದ್ರೆ ಹುಣ್ಣಿಮೆ ಮುಗಿದ ನಂತರ ಪಾಡ್ಯ ಶುರುವಾಗ್ತದೆ. ಪಾಡ್ಯದಿಂದ ಅಮಾವಾಸ್ಯೆಯವರೆಗಿನ ಸಂದರ್ಭದಲ್ಲಿ ಚಂದ್ರನ ಆಕಾರ ಕ್ಷೀಣವಾಗಿ ಅದು ಅಮಾವಾಸ್ಯೆ ದಿವಸ ಅವನು ಕಾಣುವುದಿಲ್ಲ. ಅಮಾವಾಸ್ಯೆ ಬರುವ ಸಂದರ್ಭದಲ್ಲಿ ಕೃಷ್ಣ ಪಕ್ಷದ 4ನೇ ದಿನಕ್ಕೆ ನಾವು ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೇವೆ. ಈಗ ಅದನ್ನು ಸಂಕಷ್ಟಿ ಅಂತ ಹೇಳ್ತಾರೆ. ನಿಜವಾಗಿ ಅದರ ಅರ್ಥ ಸಂಕಷ್ಟಹರ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇಡೀ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಪ್ರವಹಿಸ್ತಾ ಇರ್ತದಂತೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೇವೆ. ಭೂಮಿಯಿಂದ 360 ಲಹರಿಗಳು ಬರ್ತಾ ಇರ್ತದಂತೆ. ಈ ಬ್ರಹ್ಮಾಂಡದಲ್ಲಿ ತಿರುಗುವ ಈ ಎಲ್ಲ ಪ್ರವಾಹದಿಂದ ಮನುಷ್ಯನ ಶರೀರದ ಒಳಗಿನ ಪ್ರವಾಹಕ್ಕೆ ಕೂಡ ಹಲವು ರೀತಿಯ ಅಡಚಣೆಗಳಾಗ್ತದಂತೆ. ನಮ್ಮ ಶರೀರದಲ್ಲಿ ಕೂಡ ಪ್ರವಾಹಗಳಿದೆ. ಅಂದ್ರೆ ರಕ್ತ ಪ್ರವಾಹ ಇರ್ಬೋದು, ನಮ್ಮ ಮೆದುಳಿಗೆ ಹೋಗುದು, ಹೃದಯಕ್ಕೆ ಪಂಪ್ ಆಗುದು, ಎಲ್ಲ ಅಂಗಾಂಗಗಳಿಗೆ ನರವ್ಯೂಹ, ಹೀಗೆಲ್ಲ ಉಂಟು. ಅಂದ್ರೆ ಈ ಎಲ್ಲ ಪ್ರವಾಹಗಳು ಆ ಗಣಪತಿಯ ಕೃಪೆಯಿಂದ ನಿರ್ವಿಘ್ನವಾಗಿ ಅದು ನಡೀಲಿಕ್ಕೆ ನಮ್ಗೆ ಆ ಸಂಕಷ್ಟಿ ಅಂತ ಏನು ಅಮಾವಾಸ್ಯೆಗೆ ಹೋಗುವ ಆ ಕೃಷ್ಣ ಪಕ್ಷ ಇದೆಲ್ಲ, ಅಮಾವಾಸ್ಯೆ ಹತ್ತಿರ ಬರುವಾಗ ಅದರ ಏರುಪೇರು ಹೆಚ್ಚಾಗ್ತದಂತೆ ಶರೀರದಲ್ಲಿ. ಅದರ ಹೆಚ್ಚು ಕಡಿಮೆ ಆಗುವ ಪ್ರಮಾಣ, ಅದರಿಂದ ನಮಗೆ ಹಾನಿ ಆಗಬಾರ್ದಂತೇಳಿ ಆ 4ನೇ ದಿವಸ ಆ ಎಲ್ಲ ಸಂಕಟಗಳನ್ನು ಪರಿಹಾರ ಮಾಡುವಂತಹ ಗಣಪತಿಯ ಉಪಾಸನೆ ಮಾಡಿದ್ರೆ ನಮ್ಗೆ ಅಮಾವಾಸ್ಯದವರೆಗಿನ ಕಾಲಾವಧಿ ಇದೆ ಅಲ್ಲ, ಅಲ್ಲಿ ನಮ್ಮ ರಕ್ಷಣೆ ಆಗ್ತದೆ. ಅಂದ್ರೆ ಅಮಾವಾಸ್ಯೆ ನಮ್ಗೆ ಗೊತ್ತಿದೆ, ಚಂದ್ರನ ಕ್ಷೀಣವಾಗುವುದು ಮತ್ತು ವೃದ್ಧಿ ಆಗುವಾಗ ದುರ್ಬಲ ಮನಸ್ಸಿನವರ ಮೇಲೆ ಪರಿಣಾಮ ಆಗ್ತದಂತೆ. ಸಮುದ್ರದಲ್ಲಿ ಕೂಡ ಏರಿಳಿತ ಬರ್ತದೆ, ಉಬ್ಬರಿಳಿತ ಅಂತ ಹೇಳ್ತೇವೆ ನಾವು. ಅಂದ್ರೆ ಹುಣ್ಣಿಮೆ ಬರುವಾಗ ಸಮುದ್ರ ಉಬ್ಬರಾಗ್ತದೆ, ಹೆಚ್ಚೆಚ್ಚು ಅಲೆಗಳು, ಮತ್ತು ಅಮಾವಾಸ್ಯೆ ಬರುವಾಗ ಇಳಿತವಾಗ್ತದೆ. ಇಡೀ ಗ್ರಹ ಮಾಲಿಕೆಯಲ್ಲಿ ನೋಡಿ ನೀವು, ಚಂದ್ರ ಮಾತ್ರ ತನ್ನ ಆಕಾರವನ್ನು ಕ್ಷೀಣಿಸುವುದು ಮತ್ತು ವೃದ್ಧಿಸುವುದು, ಬಾಕಿ ಯಾವ ಗ್ರಹಗಳು ಆ ರೀತಿ ಇಲ್ಲ. ಅದೇ ರೀತಿ ಮನುಷ್ಯನ ಮನಸ್ಸಂತೆ. ಮನುಷ್ಯನ ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ಒಂದ್ ದಿವಸ ಉತ್ಸಾಹದಲ್ಲಿ ಇರ್ತೇವೆ, ಒಂದ್ ದಿವಸ ಖಿನ್ನರಾಗಿ ನಿರಾಶೆ ಆಗ್ತದೆ, ನಮ್ಗೆ ಏನು ಬೇಡ ಅಂತ ಅನಿಸ್ತದೆ. ಅಂದ್ರೆ ಮನುಷ್ಯನ ಮನಸ್ಸು ಕೂಡ ಚಂಚಲವಾಗಿರುವುದರಿಂದ ಚಂದ್ರ ಮನಃಕಾರಕ ಅಂತ ಒಂದು ಮಾತಿದೆ. ಮನುಷ್ಯನ ಮನಸ್ಸಿನ ಹಾಗೆ ಚಂದ್ರ ಅಥವಾ ಚಂದ್ರನ ಹಾಗೆ ಮನುಷ್ಯನ ಮನಸ್ಸು ಒಮ್ಮೆ ಕ್ಷೀಣಿಸ್ತದೆ, ಒಮ್ಮೆ ವೃದ್ಧಿಸ್ತದೆ, ಅದು ಬದಲಾಗ್ತಾ ಇರ್ತದೆ, ಒಂದೇ ರೀತಿ ಇರುವುದಿಲ್ಲ, ಚಂಚಲ. ಅದು ಮನಸ್ಸಿಗೆ ಹೋಲಿಕೆ ಖಂಡಿತ. ಅಂದ್ರೆ ಚಂದ್ರನನ್ನು ಮನಸ್ಸಿನ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಹೀಗೆ ಯಾಕೆ ಅಂದ್ರೆ ಆ ಚಂದ್ರನ ಆಕಾರದ ಹಾಗೆ ಮನುಷ್ಯನ ಮನಸ್ಸಿನ ಮೇಲೆ ಕೂಡ ಆ ಪ್ರವಾಹದ ಇದು ಆಗದ ಹಾಗೆ ಗಣಪತಿ ಉಪಾಸನೆ ಮಾಡಿದ್ರಿಂದ ನಮ್ಗೆ ಆ ಅಮಾವಾಸ್ಯೆಯ ಕಾಲಾವಧಿಯಲ್ಲಿ ಬರುವ ಆ ಲಹರಿಗಳು ಅಂದ್ರೆ ಸಂಕಷ್ಟಗಳು ಅಂತ ಹೇಳ್ತೇವೆ, ಸಂಕಟಗಳು, ತೊಂದರೆಗಳಿಗೆ ನಾವು ಸಂಕಟ ಅಂತ ಹೇಳ್ತೇವೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತ ಹೇಳಿ ಆ ದಿವಸ ನಾವು ವಿಶೇಷವಾಗಿ ಗಣಪತಿಯ ನಾಮ ಜಪ, ಓಂ ಗಂ ಗಣಪತಯೇ ನಮಃ ಎಂಬ ಒಂದು ಗಣಪತಿಯ ಹೆಚ್ಚೆಚ್ಚು ನಾಮ ಜಪವನ್ನು ಮಾಡ್ತಾ ಉಪವಾಸ ಮಾಡಿ ಅವನದ್ದೇ ಆರಾಧನೆ ಮಾಡಿದ್ರಿಂದ ನಮಗೆ ಆ ಸಂಕಟವನ್ನು ಸಹಿಸುವ, ಎದುರಿಸುವ ಕ್ಷಮತೆ ನಿರ್ಮಾಣವಾಗ್ತದೆ. ಅದಕ್ಕಾಗಿ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದ್ರಿಂದ
ಮನುಷ್ಯನಿಗೆ ಆಧ್ಯಾತ್ಮಿಕ ಲಾಭವಾಗ್ತದೆ. ಈ ಎಲ್ಲವನ್ನು ತಿಳಿಯದೆಯೂ ಕೂಡ ನಮ್ಮ ಜನರು ಇವತ್ತು ಮಾಡ್ತಾನೆ ಇದ್ದಾರೆ, ಅದರ ಲಾಭ ತಗೊಳ್ತಾ ಇದ್ದಾರೆ. ಸರಿ ಮೇಡಮ್, ಇನ್ನಷ್ಟು ಆ ಉಪಾಸನೆ ಬಗ್ಗೆ, ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಗೌರಿ ಗಣೇಶದ ಹಬ್ಬದ ಒಂದು ಮಹತ್ವವನ್ನು, ಉಪಾಸನೆ ಹಿನ್ನೆಲೆಯನ್ನು ತಿಳ್ಕೊಂಡು ಬರ್ತಾ ಇದ್ವಿ. ಇನ್ನಷ್ಟು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಗೌರಿ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗಣೇಶನ ಆರಾಧನೆ ಹೇಗೆ, ಪೂಜಿಸುವುದಾದರೆ ಏನು, ಅದರ ಹಿನ್ನೆಲೆ ಏನು, ಇದರ ಬಗ್ಗೆ ನಮ್ಮ ಅತಿಥಿಗಳು, ಸನಾತನ ಸಂಸ್ಥೆ ಪ್ರತಿನಿಧಿಗಳು ಇದ್ದಾರೆ. ಅವರು ಒಳ್ಳೆಯ ಅರ್ಥಪೂರ್ಣವಾಗಿ ವಿವರಣೆ ನೀಡ್ತಾ ಇದ್ದಾರೆ. ಇನ್ನಷ್ಟು ನನ್ನಲ್ಲಿ ಕೆಲವಾರು ಪ್ರಶ್ನೆಗಳಿದೆ, ಅವರಿಂದ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮೇಡಮ್, ನಿಮಗೆ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಪ್ರತಿ ತಿಂಗಳು ಸಂಕಷ್ಟ ಚತುರ್ದಶಿ ಹೇಳಿದರೆ ಅದರ ಆರಾಧನೆ ಹೇಗೆ, ಅದರ ಹಿನ್ನೆಲೆ ಹೇಳಿದರೆ. ಮತ್ತೊಂದು ನಾನು ಕೇಳಿದ್ದೇನೆ, ಅಂಗಾರಕ ಚತುರ್ಥಿ, ಅಂಗಾರಕ ಸಂಕಷ್ಟಿ. ನೀನು ಯಾವುದೇ ಸಂಕಷ್ಟಿ ಮಾಡೋದಿಲ್ಲ ಅಂದರೆ ಪರವಾಗಿಲ್ಲಪ್ಪ, ಒಂದು ಅಂಗಾರಕ್ಕೆ ಸಂಕಷ್ಟಿ ಅದೊಂದು ಮಾಡು, ಅದು ಭಾರಿ ಅಪರೂಪ ಅಂತ ಹೇಳ್ತಾರೆ. ಯಾಕೆ ಅದು ಅಂಗಾರಕ ಸಂಕಷ್ಟಿಗೆ ಅಷ್ಟೊಂದು ಮಹತ್ವ ಅಂತ ಹೇಳಿ? ಈಗ ನೋಡಿ, ಪ್ರತಿ ತಿಂಗಳು ನಮಗೆ ಸಂಕಷ್ಟಿ ಎಂಬ ಚತುರ್ಥಿ ಬರ್ತದೆ, ಕೃಷ್ಣ ಪಕ್ಷದ 4ನೇ ದಿವಸ. ಅದು ಮಂಗಳವಾರ ಬಂದ್ರೆ ಅದನ್ನು ಅಂಗಾರಕ ಚತುರ್ಥಿ. ಮಂಗಳವಾರ ಅಪರೂಪಕ್ಕೆ ಬರ್ತದೆ, ಪ್ರತಿ ಸಲ ಬರುವುದಿಲ್ಲ, ವರ್ಷದಲ್ಲಿ ಹೆಚ್ಚಂದ್ರೆ 1 ಅಥವಾ 2 ಸಲ ಬರ್ತದೆ ಅದು. ಅದಕ್ಕೆ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಮಂಗಳ ಗ್ರಹದಿಂದ ಬರುವುದು ಕೆಂಪು ಕಿರಣಗಳು. ನೀವು ಗ್ರಹ ಮಾಲಿಕೆಯಲ್ಲಿ ಆಕಾಶದಲ್ಲಿ ಮಂಗಳನನ್ನು ಗುರುತಿಸುವಾಗ ಕೆಂಪು ಬಣ್ಣದ ಕಿರಣ ಕಾಣ್ತದೆ ನಿಮಗೆ. ಗಣಪತಿ ತತ್ವದ ಬಣ್ಣ ಕೆಂಪು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ತಮ್ಮ ಜ್ಞಾನದಲ್ಲಿ ಧ್ಯಾನದಲ್ಲಿ ಕಂಡುಕೊಂಡಂತಹ ಬಣ್ಣ ಅಂದ್ರೆ ಕೆಂಪು ಬಣ್ಣ, ರಕ್ತವರ್ಣ ಅಂತ ಹೇಳ್ತಾರೆ. ಏಕದಂತ ಅವನ ಬಗ್ಗೆ ವರ್ಣನೆ ಎಲ್ಲ ಉಂಟು ಗಣಪತಿ ಅಥರ್ವ ಶೀರ್ಷದಲ್ಲಿ. ರಕ್ತವರ್ಣ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಇದು ಅಂಗಾರಕ ಚತುರ್ಥಿ ಎಂಬುದು ಮಂಗಳವಾರ ಬಂದ್ರೆ ಆ ದಿವಸ ಮಂಗಳ ಗ್ರಹದಿಂದ ಬರುವಂತಹ ಆ ಕಿರಣಗಳು, ಕೆಂಪು ಕಿರಣಗಳು ಗಣಪತಿಯ ತತ್ವವನ್ನೇ ಹೋಲುವುದರಿಂದ ಮೊದಲನೇದಾಗಿ ಚತುರ್ಥಿಯ ದಿವಸವೇ ಗಣೇಶನ ತತ್ವ ಹೆಚ್ಚು ಪ್ರಮಾಣದಲ್ಲಿ ಬರ್ತದೆ. ಅಂಗಾರಕಿಯ ದಿವಸ ಮಂಗಳನಿಂದ ಬರುವ ಕೂಡ ಆ ಕೆಂಪು ಲಹರಿಗಳು, ಕೆಂಪು ಕಿರಣಗಳ ಪ್ರಭಾವದಿಂದಾಗಿ ಈ ಎರಡೂ ಸೇರಿಕೊಂಡು ದ್ವಿಗುಣವಾಗಿ ಅದರ ಲಾಭ ಸಿಗ್ತದೆ ನಮಗೆ. ಗಣೇಶ ತತ್ವದ ಅತ್ಯಧಿಕ ಲಾಭ ಸಿಗುವುದರಿಂದ ವರ್ಷದಲ್ಲಿ ಬರುವ ಒಂದು ಅಂಗಾರಕ ಸಂಕಷ್ಟಿಯ ಯಾರು ವ್ರತ ಮಾಡ್ತಾರೆ ಅವರಿಗೆ ಇಡೀ ವರ್ಷ ಮಾಡುವ ಬಾಕಿ ಸಾಮಾನ್ಯ ಸಂಕಷ್ಟಿ ಮಾಡಿದ್ದರ ಫಲ ಸಿಗ್ತದೆ ಎಂಬ ಕಾರಣಕ್ಕೆ ಇವತ್ತು ಕೂಡ ಇತರ ದಿನ ಮಾಡದಿರುವವರು ಅಂಗಾರಕ ಸಂಕಷ್ಟಿಯನ್ನು ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಹೆಚ್ಚು ಲಾಭ ಬೇಕು ಮನುಷ್ಯನಿಗೆ. ನಮ್ಮ ಹಿರಿಯರು ಸಾಧ್ಯ ಹೇಳ್ತಾರೆ, ಒಂದು ಅಂಗಾರಕ ಸಂಕಷ್ಟಿ ಆದ್ರೆ ಮಾಡು, ಬಾಕಿ ಸಂಕಷ್ಟಿ ಮಾಡದಿದ್ರು ಚಿಂತಿಲ್ಲ ಅಂತ ಹೇಳಿ. ನೋಡಿ ಎಷ್ಟು ಮಹತ್ವ ಇದೆ ಇದಕ್ಕೆ. ಅಂದ್ರೆ ಆ ಮಂಗಳವಾರ ಮಂಗಳ ಗ್ರಹದ ದಿನ ಆಗಿರುವುದ್ರಿಂದ ಆ ಬರುವ ಚೈತನ್ಯ ಮತ್ತು ಗಣೇಶ ಚತುರ್ಥಿ ಆಗಿದ್ರಿಂದ ಬರುವ ಚೈತನ್ಯ ಎರಡದ್ದು ಸೇರಿ ನಮ್ಗೆ ಬೆನಿಫಿಟ್ ಆಗ್ಬೇಕಂತ ಹೇಳಿ ನಾವು ಈ ರೀತಿ ಮಾಡ್ತೇವೆ. ಮತ್ತೆ ನೋಡಿ, ನಮ್ಗೆ ಸಂಕಷ್ಟಿಯ ದಿವಸ ಇನ್ನೊಂದು ಮುಖ್ಯ ಆಚರಣೆ ಉಂಟು. ರಾತ್ರಿ ಚಂದ್ರೋದಯ ಆದ್ಮೇಲೆ ಚಂದ್ರನ ದರ್ಶನ ಮಾಡಿ ನಾವು ಉಪವಾಸ ಮುರಿದು ಊಟ ಮಾಡ್ಬೇಕು. ಇಡೀ ದಿವಸ ಉಪವಾಸ ಇರ್ಬೇಕು. ಉಪವಾಸ ಅಂದ್ರೆ ಏನರ್ಥ? ಉಪ ಪ್ಲಸ್ ವಾಸ, ಸಮೀಪ. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ಯಾರ ಸಮೀಪ ಇರುವುದು? ಭಗವಂತನ ಸಮೀಪ ಇರಬೇಕು. ಇತರ ದಿನ ನಾವೆಲ್ಲ ಲೌಕಿಕ ವ್ಯವಹಾರದಲ್ಲಿ ಮುಳುಗಿಕೊಂಡು ನಮ್ಗೆ ಪುರ್ಸೊತ್ತಿಲ್ಲ ದೇವರನ್ನು ಸ್ಮರಿಸ್ಲಿಕ್ಕೆ. ಆದ್ರೆ ಇಂತಹ ವಿಶೇಷ ದಿನಗಳ ದಿನ ನಾವು ಉಪವಾಸವನ್ನು ಮಾಡಿ ಅವನ ಸ್ಮರಣೆ ಮಾಡ್ತಾ ಅಂತರ್ಮುಖರಾಗಿ ಅವನ ಹತ್ತಿರ ವಾಸ ಮಾಡುವುದಂದ್ರೆ ಮನಸ್ಸನ್ನು ಅವನಲ್ಲಿ ಇಡುವುದು ಅಂತ. ರಾತ್ರಿ ಚಂದ್ರೋದಯದ ಒಂದು ಘಳಿಗೆ ಅಂತ ಇರ್ತದೆ, ಸುಮಾರು 9 ಗಂಟೆ ನಂತರ. ಅದು ಆವಾಗ ಅಮಾವಾಸ್ಯೆಯ ಸಮೀಪದ ಕೃಷ್ಣ ಪಕ್ಷ ಆಗಿರೋದ್ರಿಂದ ತಡವಾಗ್ತದೆ ಇದು ಚಂದ್ರೋದಯ. ಅದು ಘಳಿಗೆ ಎಲ್ಲ ಸಿಗ್ತದೆ ನಿಮ್ಗೆ ಪಂಚಾಂಗದಲ್ಲಿ. ಅದನ್ನು ಆ ಸಮಯ ನೋಡಿಕೊಂಡು ಚಂದ್ರೋದಯವಾಗುವ ದಿಕ್ಕಿನಲ್ಲಿ ಅವನಿಗೆ ಅಕ್ಷತೆ, ಹೂ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಅವನ ದರ್ಶನ ಮಾಡುವುದಂತ ಹೇಳಿದ್ರೆ ಪುನಃ ನಾವು ಲೌಕಿಕ ವ್ಯಾಪಾರಕ್ಕೆ ಮರಳುವುದು ಅಂತ ಹೇಳಿ. ಆಗ್ಲಿ ಹೇಳಿದೆ, ಚಂದ್ರ ಅಂದ್ರೆ ಮನಃಕಾರಕ. ನಾವು ಅಲ್ಲಿವರೆಗೆ ಚಂದ್ರ ನಮ್ಗೆ ಕಾಣುವುದಿಲ್ಲ, ಮನಸ್ಸು ಅಂತರ್ಮುಖ ಇರ್ತದೆ. ಯಾವಾಗ ಚಂದ್ರನನ್ನು ನೋಡಿದ್ದೇವೋ ನನ್ನ ವ್ಯವಹಾರ ಶುರು ಅಂತ ಸಾಂಕೇತಿಕ, ಅದು ಸಿಂಬಾಲಿಕ್. ನಾನು ಪುನಃ ಇನ್ನು ನಿನ್ನ ಉಪವಾಸ ವ್ರತ ಎಲ್ಲ ಉಪಾಸನೆ ಮುಗಿಯಿತು ಭಗವಂತ,
ನಾನು ನನ್ನ ವ್ಯವಹಾರಕ್ಕೆ ಮರಳ್ತೇನೆ ಅಂತ ಹೇಳಿ ಅವನನ್ನು ಸ್ಮರಿಸಿ ಗಣಪತಿಯ ಪೂಜೆ ಮಾಡಿ ಸಾತ್ವಿಕ ಊಟವನ್ನು ಪ್ರಸಾದ ಅಂತ ಹೇಳಿ ಗ್ರಹಣ ಮಾಡೋದು. ಗಣಪತಿ ಪೂಜೆ ಮಾಡಿ ಊಟ ಮಾಡೋದು ಅಂದ್ರೆ ನೋಡಿ, ಸಂಕಷ್ಟಿಯ ದಿವಸ ಚಂದ್ರನ ದರ್ಶನ ಮಾಡಬೇಕು, ನಂತರ ನಾವು ಲೌಕಿಕ ವ್ಯಾಪಾರಕ್ಕೆ. ಆದ್ರೆ ವಿನಾಯಕಿ ಅಂದ್ರೆ ಇಲ್ಲಿ ಬರ್ತದಲ್ಲ, ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಗೆ ಆ ದಿವಸ ಚಂದ್ರನನ್ನು ನೋಡಬಾರ್ದು. ನಾವು ಭಾದ್ರಪದ ಶುಕ್ಲ ಚತುರ್ಥಿಗೆ ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತೇವೆ. ಚಂದ್ರನ ಆಕಾರ ವೃದ್ಧಿಸುವಂತಹ ಶುಕ್ಲ ಪಕ್ಷ ಅದು ವಿನಾಯಕ ಚತುರ್ಥಿ. ಅಂದ್ರೆ ಆ ದಿವಸ ಚಂದ್ರನನ್ನು ಯಾಕೆ ನೋಡಬಾರ್ದು? ಚಂದ್ರನಿಂದ ಬರುವ ರಜೋ ಲಹರಿಗಳಿದೆ ಅಲ್ಲ, ರಜೋಗುಣ ಹೆಚ್ಚು ಹೆಚ್ಚು ಕೊಡ್ತಾನಂತೆ ಚಂದ್ರ. ಮನಸ್ಸು ನಮ್ದು ಬಹಿರ್ಮುಖ ಆಗ್ತದೆ, ಚಂಚಲ ಆಗ್ತದೆ. ನೋಡಿ, ಚಂದ್ರನನ್ನು ನೋಡುದಂದ್ರೆ ನಮ್ಗೆ ಅದೆಲ್ಲ ಬೇರೆ ವಿಷಯಗಳು ಬರ್ತದೆ ತಲೆಯಲ್ಲಿ, ದೇವರ ವಿಷಯ ಬರುದಿಲ್ಲ. ಪೂರ್ಣ ಚಂದ್ರನನ್ನು ನೋಡುದು ಅಥವಾ ಚಂದ್ರನ ದರ್ಶನ ಅಂತ ಹೇಳಿದ್ರೆ ಮನಸ್ಸು ಒಂದು ರೀತಿಯ ಲೌಕಿಕ ವಿಚಾರದಲ್ಲಿ. ಅದಕ್ಕೆ ಆ ವಿನಾಯಕಿಯ ದಿವಸ ಚಂದ್ರ ದರ್ಶನ ನಿಷಿದ್ಧ, ಸಂಕಷ್ಟಿಯ ದಿವಸ ಚಂದ್ರನನ್ನು ದರ್ಶನ ಮಾಡಿ ಪುನಃ ನಮ್ಮ ಲೌಕಿಕ ವಿಷಯವನ್ನು ಪ್ರಾರಂಭ ಮಾಡುವುದು. ಹೀಗೆ ಎರಡೂ ವ್ಯತ್ಯಾಸ ನಮ್ಗೆ ಶಾಸ್ತ್ರ ಹೇಳಿದ್ರಿಂದ ಇದ್ರ ಹಿಂದಿನ ಅರ್ಥ ಎಷ್ಟು ಸುಂದರವಾಗಿ ನಾವು ತಿಳ್ಕೊಂಡು ಈ ಆಚರಣೆಗಳನ್ನು ಮಾಡಿದ್ರೆ ನಮ್ಗೆ ನಿಜವಾಗಿ ಅದರಿಂದ ಆನಂದ ಸಿಗ್ತದೆ. ಗಣೇಶ ಗಣಪತಿಯನ್ನು ನೋಡಬೇಕಾದ್ರೆ ಆನೆ ಮುಖಂದು ಸೊಂಡಿಲು ಹೊಂದಿದಂತ ಒಂದು ಗಣಪತಿ. ಅದರಲ್ಲಿ ಕೆಲವು ಕಡೆ ದವಡೆ ಬಲ ಮುರಿದುಕೊಂಡಿರ್ತದೆ, ಕೆಲವು ಕಡೆ ಎಡ ಮುರಿ ಇರ್ತದೆ, ಅಂದ್ರೆ ಎಡದಲ್ಲಿ ತುಂಡಾಗಿರ್ತದೆ. ಹಲವಾರು ಅದು ನನಗೆ ಸಹ ಒಂದು ಕುತೂಹಲ ಇದೆ, ಇದರ ಏನಪ್ಪ ಬಲಮುರಿ ಗಣಪತಿ ಎಡಮುರಿ ಗಣಪತಿ, ಏನು ವಿಶೇಷತೆ, ಏನು ವ್ಯತ್ಯಾಸ ಅಂತ ಹೇಳಿ? ಈಗ ನೀವು ಹೇಳಿದ ಹಾಗೆ ಬಲಮೂರಿ ಎಡಮೂರಿ ಎಂಬುದರ ಅರ್ಥ ಅದು ದಾಡೇದಲ್ಲ, ಅವನ ಸೊಂಡಿಲಿದೆ ಅಲ್ಲ, ಗಣಪತಿಯ ಸೊಂಡಿಲು ಬಲಗಡೆಗೆ ತಿರುಗಿ ಇರುವಂತಹದ್ದನ್ನು ನಾವು ಬಲಮುರಿ ಗಣಪತಿ, ಬಲಗಡೆಗೆ ತಿರುಗಿರುವಂತಹ ಗಣಪತಿ ಅಂದ್ರೆ ದಕ್ಷಿಣಮುಖಿ. ಅಂದ್ರೆ ಬಲಬದಿ ಅಂದ್ರೆ ಮನುಷ್ಯನ ಶರೀರದಲ್ಲಿ ಸೂರ್ಯನಾಡಿ ಇರುವಂತಹ, ಇದು ನಮ್ಮ ಬಲಭಾಗದಲ್ಲಿ ಸೂರ್ಯನಾಡಿ ಅಂತ ಇದೆ. ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳು ನಮ್ಮಲ್ಲಿ 3 ರೀತಿಯ ನಾಡಿಗಳಿರ್ತದೆ. ಇದು ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನಾ ನಾಡಿ ಅಂತ ಮಧ್ಯದಲ್ಲಿ. ಆ ಬಲಬದಿಯ ಭಾಗದಲ್ಲಿರುವಂತಹ ಸೂರ್ಯನಾಡಿ ಜಾಗೃತವಾಗಿರುವವನು ಅಂದ್ರೆ ಸೂರ್ಯ ಅಂತ ಹೇಳಿದ್ರೆ ತೇಜತತ್ವ. ತೇಜತತ್ವ ಅಂದ್ರೆ ಅತ್ಯಂತ ಶಕ್ತಿಶಾಲಿಯಾದಂತಹ ಗಣಪತಿಯ ಆ ದರ್ಶಕ ಬಲಬದಿಗೆ ತಿರುಗಿರುವಂತಹ ಸೊಂಡಿಲು, ದಕ್ಷಿಣಾಭಿಮುಖಿ ಮೂರ್ತಿ ಅಂತ ಹೇಳ್ತೇವೆ. ಈ ಇನ್ನೊಂದರ್ಥ ಬಲಬದಿಗೆ ಯಾವಾಗ್ಲೂ ಅಂದ್ರೆ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂದ್ರೆ ನಮ್ಮ ಬಲಬದಿಗೆ ದಕ್ಷಿಣ ದಿಕ್ಕು ಅಂತ ಹೇಳ್ತೇವೆ. ದಕ್ಷಿಣ ದಿಕ್ಕು ಅಂತ ಹೇಳಿದ್ರೆ ಯಮನ ದಿಕ್ಕು. ಮನುಷ್ಯನು ಮೃತನಾದ ನಂತರ ಅವನ ಆತ್ಮ ದಕ್ಷಿಣಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಯಮನು ದಕ್ಷಿಣದಿಂದಲೇ ಆಗಮಿಸ್ತಾನೆ, ಹಾಗಾದ್ರೆ ಅಲ್ಲಿ ಬಾಗಿಲು ಕೂಡ ಇರಬಾರದು. ಖಂಡಿತ ಮನೆಯಲ್ಲಿ ಯಾವುದನ್ನು ದಕ್ಷಿಣ ದಿಕ್ಕಿಗೆ ಓಪನ್ ಇಡುದಿಲ್ಲ. ಅಂದ್ರೆ ಆ ಯಮನ ದಿಕ್ಕಿನಿಂದ ಬರುವ ಲಹರಿಗಳಿದೆಲ್ಲ ನೆಗೆಟಿವ್ ಎನರ್ಜಿ, ಅದು ಆ ದಿಕ್ಕಿಗೆ ಮುಖ ಮಾಡಿ ಕುತ್ಕೊಳ್ಬಾರ್ದು, ಊಟಕ್ಕೆ ಕೂರ್ಬಾರ್ದು, ದೇವರನ್ನು ಕೂಡ ಆ ಕಡೆ ಮಂಡಿಸಬಾರ್ದು, ಹೀಗೆಲ್ಲ ಶಾಸ್ತ್ರ ಉಂಟು. ಯಾಕಂದ್ರೆ ಅಲ್ಲಿಂದ ಬರುದು ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ನಮ್ಗೆ ಬೇಡ, ಹಾನಿಕಾರಕ ಅದು. ಹಾಗಾಗಿ ಆ ಬಲಗಡೆಗೆ ನಮ್ಮ ಆ ಗಣಪತಿಯ ಸೊಂಡಿಲು ಇದೆ ಅಂತಾದ್ರೆ ಯಮನ ಲಹರಿಗಳನ್ನು ಸಹಿಸುವ ಕ್ಷಮತೆ ಇರುವವನು, ಅಂದ್ರೆ ತುಂಬಾ ಸಾಮರ್ಥ್ಯ ಇರುವವನು. ಆ ಬಲಮುರಿ ಗಣಪತಿಯನ್ನು ಸಾಮಾನ್ಯವಾಗಿ ಮನುಷ್ಯ ನಮ್ಮಂಥವ್ರು ಅಂದ್ರೆ ಒಬ್ಬ ಗೃಹಸ್ಥರು, ಸಾಮಾನ್ಯ ವ್ಯಕ್ತಿಗಳದನ್ನು ಪೂಜೆ ಮಾಡುವುದು ಬೇಡ ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ಅದಲ್ಲಿ ಹೆಚ್ಚು ಚೈತನ್ಯ ಶಕ್ತಿ ಜಾಗೃತ ಇರುವುದರಿಂದ ದೇವಾಲಯಗಳಲ್ಲಿ ಮಾತ್ರ ಅದನ್ನು ಪೂಜೆ ಮಾಡ್ತಾರೆ. ಅದಕ್ಕಾಗಿ ನಮ್ಮಂಥವರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಎಡಮುರಿ ಗಣಪತಿ ಅಂದ್ರೆ ಎಡಗಡೆಗೆ ಸೊಂಡಿಲು ಎಡಕ್ಕೆ ತಿರುಗಿರುವಂಥವನು ಅಂದ್ರೆ ಚಂದ್ರನಾಡಿ ಜಾಗೃತ ಇರುವವನು. ಚಂದ್ರನಾಡಿ ಅಂದ್ರೆ ಶೀತಲತೆಯನ್ನು ಕೊಡ್ತದೆ, ಯಾವುದೇ ರೀತಿ ಅದರಿಂದ ಹಾನಿ ಇಲ್ಲ ನಮ್ಗೆ. ಮತ್ತು ಅದು ವಾಮಮುಖಿ ಗಣಪತಿ, ಎಡಕ್ಕೆ ನಾವು ವಾಮ ಅಂತ ಹೇಳ್ತೇವೆ. ವಾಮಮುಖಿ ಗಣಪತಿ ಅಂತ ಇದು ಎಲ್ಲರೂ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯವಾದಂಥದ್ದು. ಯಾರು ಕೂಡ ಇಂತಹ ಮೂರ್ತಿಯನ್ನು ತರಬಹುದು, ಅಂತಹ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಮನೆಯಲ್ಲಿ ಇಟ್ಕೊಳ್ಬಹುದು ಅಂತ ಶಾಸ್ತ್ರ ಹೇಳಿದೆ. ಅಂದ್ರೆ ಇದರಲ್ಲಿ ಯಾವ್ದು ಒಳ್ಳೇದು ಕೆಟ್ಟೋದೆಂಬುದು ಅರ್ಥ ಅಲ್ಲ, ಎರಡೂ ಕೂಡ ತತ್ವ ಇರುವಂತಹದ್ದೇ. ಆದ್ರೆ ಇದು ಹೆಚ್ಚು ಜಾಗೃತ ಮೂರ್ತಿ ಆಗಿದ್ರಿಂದ ಕರ್ಮಕಾಂಡದ ಎಲ್ಲ ನಿಯಮಗಳನ್ನು ಧಾರ್ಮಿಕ ವಿಧಿ ಯುಕ್ತವಾಗಿ ಷೋಡಶೋಪಚಾರ ಪೂಜೆ ಮಾಡಿ ತ್ರಿಕಾಲ ಪೂಜೆ ಮಾಡುವಂತಹದ್ದು ಇದೆಲ್ಲರಿಗೂ ಸಾಧ್ಯ ಇಲ್ಲ. ಮನೆಯಲ್ಲೆಲ್ಲ ಇಟ್ಟುಕೊಂಡ್ರೆ ಅದನ್ನು ಮನೆಯಲ್ಲಿ ಎಲ್ಲ ರೀತಿಯ ಜನರು ವಾಸ ಮಾಡ್ತಾರೆ, ಅಲ್ಲಿ ಸೂತಕ ಮಡಿ ಮೈಲಿಗೆಲ್ಲ ಆಗ್ತದೆ. ಹಾಗಾಗಿ ಅಂಥ ಮೂರ್ತಿಯನ್ನು ಮನೆಯಲ್ಲಿ ಇಡದೆ ದೇವಾಲಯಗಳಲ್ಲಿ ಮಾತ್ರ ಪೂಜಿಸುವಂತಹ ಸಂಪ್ರದಾಯ ನಮ್ಮಲ್ಲಿ ಜಾರಿ ಉಂಟು. ಈಗಾಗಲೇ ನೀವು ಹೇಳಿದ್ರಿ ಮೇಡಮ್, ಮೂರ್ತಿ ಅಂತ ಹೇಳಿ. ಗಣೇಶ ಚತುರ್ಥಿ ಹೇಳುವಾಗ ನಾವು ಕೂಡ ಮೃಣ್ಮಯ ಮೂರ್ತಿ, ಮಣ್ಣಿನ ಮೂರ್ತಿಯನ್ನು ತರ್ತೇವೆ. ಕೆಲವರು ಜಾಸ್ತಿಯಾಗಿ 1 ದಿನ ಪೂಜಿಸ್ತಾರೆ, 2 ದಿನ 3 ದಿನ 5 ಹೀಗೆ ಪೂಜಿಸಿ ಮಣ್ಣಿನವನ್ನು ವಿಸರ್ಜನೆ ಮಾಡ್ತಾರೆ. ಗಣೇಶನ ಚತುರ್ಥಿ ಬರುವಾಗ ಮೂರ್ತಿ ಪೂಜೆ, ಈ ಮೃಣ್ಮಯ ಮೂರ್ತಿ ಪೂಜೆ, ಯಾಕಾಗಿ ಮೂರ್ತಿ ಪೂಜೆ ಮಾಡಬೇಕು ಅಂತ ಹೇಳಿ?
ನೋಡಿ, ಇದಕ್ಕೆ ಒಂದು ಅರ್ಥ ಇದೆ. ಎಲ್ಲರ ಮನೆಗಳಲ್ಲಿ ಗಣಪತಿ ಇದೆ, ಪ್ರತಿನಿತ್ಯ ಪೂಜೆ ಮಾಡ್ತೇವೆ. ಆದ್ರೆ ನಾವು ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಹೊಸ ಮೂರ್ತಿಯನ್ನು ತರ್ತೇವೆ. ಇದಕ್ಕೇನು ಕಾರಣ? ಅದು ಕೂಡ ಆವೆ ಮಣ್ಣಿನಿಂದಲೇ ಮಾಡ್ಬೇಕಂತ ನಮ್ಮ ಮೂರ್ತಿ ಶಾಸ್ತ್ರ ಹೇಳಿದೆ. ಇವತ್ತು ಅದೆಲ್ಲವೂ ಜನರು ಅದನ್ನು ಅರ್ಥ ಮಾಡಿಕೊಳ್ಳದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದೆಲ್ಲ ಮಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಆವೆ ಮಣ್ಣಿನಿಂದ ತಯಾರಿಸಿದ ಹೊಸ ಮೂರ್ತಿಯನ್ನು ಗಣೇಶ ಚತುರ್ಥಿಯ ದಿವಸ ಮನೆಗೆ ತಂದು ನಾವು ಅದನ್ನು ಪೂಜೆ ಮಾಡಿ ಪುನಃ ಅದನ್ನು ವಿಸರ್ಜನೆ ಮಾಡುವ ಕಾರಣ ಏನಂದ್ರೆ, ಆ ದಿವಸ ಮಾತ್ರ ಬರುವಂತಹ 1000 ಪಟ್ಟು ಹೆಚ್ಚು ತತ್ವ, ಗಣಪತಿಯ ತತ್ವವನ್ನು ಆ ದಿವಸ ಅದರಲ್ಲಿ ನಾವು ಆವಾಹನೆ ಮಾಡ್ತೇವೆ, ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಅಂದ್ರೆ ಆ 1000 ಪಟ್ಟು ತತ್ವ ಅಲ್ಲಿ ಬರ್ತದೆ. ಬಂದದ್ದನ್ನು ಅದೇ ದಿವಸ ಪೂಜೆ ಮಾಡಿ ಪುನಃ ಅದನ್ನು ವಿಸರ್ಜನೆ ಮಾಡ್ತೇವೆ. ವಿಸರ್ಜನೆ ಅಂದ್ರೆ ಅವನ ಸ್ವಸ್ಥಾನಕ್ಕೆ ಪುನಃ ಆ ಮೂರ್ತಿಯ ತತ್ವವನ್ನು ನಾವು ಕಳಿಸ್ತೇವೆ. ನಮ್ಗೆ ವಿಸರ್ಜನಾ ಪೂಜೆ ಅಂತ ಮಾಡುವಾಗ ಬೇಡ್ತಾರೆ ನೋಡಿ ಪುರೋಹಿತರು, ನಾನು ಇಷ್ಟು ಹೊತ್ತು ನಿನ್ನ ಪೂಜೆ ಮಾಡಿದೆ, ಏನಾದ್ರೂ ಅದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕ್ಷಮಿಸು ಭಗವಂತ, ಮತ್ತೆ ನೀನು ನಿನ್ನ ಸ್ವಸ್ಥಾನಕ್ಕೆ ಪುನಃ ಹೋಗಿ ಬರುವ ವರ್ಷ ಪುನಃ ಬಾ, ಪುನರಾಗಮನಾಯ ಚ ಅಂತ ಹೇಳಿ ಬೇಡಿಕೊಂಡು ಎಲ್ಲರೂ ಮತ್ತೆ ಅದನ್ನು ವಿಸರ್ಜನೆ ಅಂತ ಮಾಡಿ ನಂತರ ಆ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ 1000 ಪಟ್ಟು ಹೆಚ್ಚು ಬಂದಂತಹ ತತ್ವ ಮನೆಯಲ್ಲಿರುವ ಮೂರ್ತಿಯಲ್ಲಿ ಅಥವಾ ಭಾವಚಿತ್ರದಲ್ಲಿ ಆವಾಹನೆ ಮಾಡಿದ್ರೆ ಅದನ್ನು ಇಡೀ ವರ್ಷ ನಮ್ಗೆ ಪೂಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ನಿಯಮ ಅದಕ್ಕೋಸ್ಕರ ನೂತನ ಮೂರ್ತಿಯನ್ನೇ ತಂದು ಅಲ್ಲಿ ಆ ತತ್ವವನ್ನು ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಪುನಃ ವಿಸರ್ಜನೆ ಮಾಡಿ ಆ ದಿವಸ ಬರುವ ತತ್ವದ ಲಾಭ ಪಡೆದು ಆಧ್ಯಾತ್ಮಿಕ ಉನ್ನತಿ ಮಾಡಿಕೊಳ್ಳುವುದು. ಇಷ್ಟೆಲ್ಲ ಅರ್ಥ ಇರುವುದರಿಂದ ಆ ಆವೆ ಮಣ್ಣಿನ ಮೂರ್ತಿಗೆ ಇಷ್ಟು ಮಹತ್ವ ಇದೆ. ಯಾಕಂದ್ರೆ ಪ್ರಾಕೃತಿಕ ವಸ್ತುವಿನಲ್ಲಿ ಮಾತ್ರ ಚೈತನ್ಯ ಬರ್ತದೆ, ಕೃತಕ ವಸ್ತುಗಳಲ್ಲಿ ಅದು ಬರುವುದಿಲ್ಲ. ಅದಕ್ಕಾಗಿ ಆವೆ ಮಣ್ಣಿನ ಮೂರ್ತಿಗೆ ನಮ್ಮ ಮೂರ್ತಿ ಶಾಸ್ತ್ರಕಾರರು ಹೇಳಿದ್ದು. ಅದು ಕೂಡ ಮೂಲ ಮೂರ್ತಿ, ಗಣೇಶನ ಮೂಲ ತತ್ವ ಹೇಗಿದೆ ಅದನ್ನೇ ಹೋಲಿಸುವಂತಹ ಮೂರ್ತಿಯನ್ನು ತಯಾರು ಮಾಡಬೇಕು. ನಮ್ಗೆ ಬೇಕಾದ ಆಕಾರ ಮಾಡುವುದಲ್ಲ. ಈಗ ಎಲ್ಲ ಏನೇನೋ ವಿಚಿತ್ರ ಆಕೃತಿಯಲ್ಲಿ ಮಾಡ್ತಾರೆ, ಆದ್ರೆ ಗಣಪತಿಯ ವರ್ಣನೆ ಯಾವ್ಯಾವ ಸ್ತೋತ್ರಗಳಲ್ಲಿದೆ ಅದೇ ಪ್ರಕಾರ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ಹೀಗೆಲ್ಲ ವರ್ಣನೆ ಇದೆ. 4 ಕೈಗಳಿರುವಂತಹ ಮರದ ಮಣೆ ಮೇಲೆ ಕುಳಿತುಕೊಂಡ ಭಂಗಿಯಲ್ಲಿರುವಂತಹ ಮೂರ್ತಿಯನ್ನೇ ನಾವು ಮಾಡಬೇಕು ಉಪಾಸನೆ. ಯಾಕಂದ್ರೆ ಅದು ಮೂರ್ತಿ ಶಾಸ್ತ್ರದ ಪ್ರಕಾರ ಮೂಲ ಮೂರ್ತಿ ಆ ಮೂಲ ರೂಪವನ್ನು ಹೋಲ್ತದೆ. ಅದರಲ್ಲಿ ಮಾತ್ರ ತತ್ವ ಬರುವುದ್ರಿಂದ ಆ ಶಾಸ್ತ್ರೋಕ್ತವಾಗಿ ನಾವು ಯಾವಾಗ ಮಾಡ್ತೇವೆ ಅದರ 100% ಲಾಭ ಆ ವ್ಯಕ್ತಿಗಾಗಿ ಅವನ ಆಧ್ಯಾತ್ಮಿಕ ಉನ್ನತಿ ಕೂಡ ಆಗ್ತದೆ. ಅದಕ್ಕಾಗಿ ಅದನ್ನು ನಾವು ಮಾಡಬೇಕು. ಮತ್ತೊಂದು ಕಡೆ ಗಣಪತಿಯನ್ನ ಒಂದು ವರ್ಣನೆ ಹೇಳುವಾಗ ಮೂಷಿಕ ವಾಹನ ಮೋದಕಾಸ್ತ ಚಾಮರಹರಣ ವಿಳಂಬಿತ ಸೂತ್ರ ಹಾಗೆಲ್ಲ ಹೇಳ್ತೇವೆ. ಈಗ ಗಣಪತಿ ಇಡುವಾಗ ಅಲ್ಲಿ ಕೂಡ ಒಂದು ಇಲಿಯನ್ನು ಮೂಷಿಕ ವಾಹನ ಅಂತೇಳಿ ಒಂದು ಮೂಷಿಕವನ್ನು ಸಹ ಇಟ್ಟು ನಾವು ಆರಾಧನೆ ಮಾಡ್ತೇವೆ. ಮಕ್ಕಳಿಗೆಲ್ಲರಿಗೂ ಸಹ ಒಂದು ಪ್ರಿಯ ಮೂಷಿಕವನ್ನು ಇಡುತ್ತಾರೆ. ಯಾಕೆ ಮೂಷಿಕ ವಾಹನ ಮೂಷಿಕನನ್ನು ಸಹ ಕೂಡ ಪೂಜಿಸ್ತೇವೆ, ಯಾಕಾಗಿ ಅಂತ ನೋಡಿ, ನಮ್ಮ ಧರ್ಮಶಾಸ್ತ್ರ ಎಲ್ಲವೂ ಕೂಡ ಸಿಂಬಾಲಿಕ್ ಅಂದ್ರೆ ಸಾಂಕೇತಿಕವಾಗಿ ನಮ್ಗಿದೆಲ್ಲ ಹೇಳ್ತದೆ. ವಾಸ್ತವದಲ್ಲಿ ಈ ಯಾವ ದೇವತೆಗಳಿಗೆ ಆಕಾರ ಎಂಬುದಿಲ್ಲ. ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪನಾದ ಭಗವಂತನನ್ನು ಆಯಾ ತತ್ವದ ರೀತಿಯಲ್ಲಿ ನಾವು ಸಗುಣ ರೂಪ ಕೊಟ್ಟು ಆರಾಧನೆ ಮಾಡುವಂತದ್ದು. ಅಂತಹ ಒಂದು ತತ್ವ ಗಣಪತಿ ತತ್ವ. ಅದಕ್ಕೆ ನಾವು ಮೂಷಕವನ್ನು ಯಾಕೆ ವಾಹನ ಮಾಡಿದ್ದಾರೆ? ಮೂಷಕ ಎಂಬುದು ರಜೋಗುಣದ ಸಂಕೇತ ಅಂತದ್ದು, ಸಿಂಬಾಲಿಕ್. ಅದು ರಜೋಗುಣ ಅಂದ್ರೆ ಚಂಚಲ. ಇಲಿಯನ್ನು ನೋಡಿ ನೀವು, ಇಲಿ ಎಂಬ ಪ್ರಾಣಿ ಯಾವ ರೀತಿ ಇರ್ತದೆ, ಒಂದು ಕ್ಷಣ ಅದು ನಿಂತಲ್ಲಿ ನಿಲ್ಲುವುದಿಲ್ಲ. ಅದು ನಿಂತರೂ ಕೂಡ ಅದರದ್ದು ಇಡೀ ದಿವಸ ಮೈ ಅಲ್ಲಾಡುದು ಮುಖ ಅಲ್ಲಾಡುದು, ಅಂದ್ರೆ ಅದು ಒಂದು ಕ್ಷಣ ಅದರ ಚಾಂಚಲ್ಯ ಹೋಗುದಿಲ್ಲ. ಅಂಥ ಗುಣ ಮನುಷ್ಯನದಂತೆ. ಮನುಷ್ಯನ ಮನಸ್ಸು ಅಷ್ಟು ಚಂಚಲ, ಅದು ಒಂದು ಕ್ಷಣ ನಿಂತಲ್ಲಿ ನಿಲ್ಲುವುದಿಲ್ಲ. ಈಗ ಇಲ್ಲಿದ್ರೆ ಇನ್ನೊಂದು ಕ್ಷಣ ಅಲ್ಲಿ ಇರ್ತದೆ. ಅಂದ್ರೆ ಆ ರಜೋಗುಣದ ಪ್ರತಿನಿಧಿ ಅಂತ ಅನಿಸಿಕೊಳ್ಳುವ ಇಲಿಯನ್ನು ಯಾಕೆ ವಾಹನ ಅಂದ್ರೆ ಏನು? ಅದನ್ನು ನಿಯಂತ್ರಣ ಮಾಡುವ, ನಿಗ್ರಹ ಮಾಡುವವನು. ಅಂದ್ರೆ ರಜೋಗುಣವನ್ನು ನಿಯಂತ್ರಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮಜ್ಞಾನದಲ್ಲಿ ತೊಡಗಿಸುವ ದೇವರು ಗಣಪತಿ. ಅದಕ್ಕೆ ಅವನನ್ನು ನಾವು ವಿದ್ಯಾಧಿಪತಿ, ವಿದ್ಯಾಧಿ ದೇವತೆ. ಒಬ್ಬ ಮನುಷ್ಯನಿಗೆ ವಿದ್ಯೆ ಪ್ರಾಪ್ತ ಮಾಡಿಕೊಳ್ಬೇಕು, ಜ್ಞಾನ ಸಂಪಾದನೆ ಮಾಡ್ಬೇಕಾದ್ರೆ ಅವನು ಎಲ್ಲವನ್ನು ಬಿಟ್ಟು ಮನಸ್ಸನ್ನು ಅಂತರ್ಮುಖ ಮಾಡಿ ಏಕಾಗ್ರಗೊಳಿಸ್ಬೇಕು. ಇಲ್ಲದಿದ್ರೆ ಏನೂ ತಾಗ್ಲಿಕ್ಕಿಲ್ಲ. ಹೌದಲ್ಲ? ನಾವೀಗ ಒಂದು ಓದ್ಲಿಕ್ಕೆ ಕುತ್ಕೊಂಡ್ರೆ ಅಲ್ಲಿ ದೊಡ್ಡದಾಗಿ ಟಿವಿ ಯಾರ್ದಾದ್ರು ಸೌಂಡ್ ಎಲ್ಲ ಕೇಳಿದ್ರೆ ನಮ್ಮ ಮನಸ್ಸು ನಿಲ್ಲುವುದಿಲ್ಲ. ಮನಸ್ಸು ಮೊದಲು ಅಂತರ್ಮುಖ ಆಗ್ಬೇಕು. ಅದಕ್ಕೆ ಆ ಒಂದು ರಜೋಗುಣವನ್ನು ನಿಗ್ರಹಿಸಿ ಮನುಷ್ಯನ ಮನಸ್ಸನ್ನು ಭಗವಂತನ ಕಡೆಗೆ ತೊಡಗಿಸುವಂತಹ ವಿಘ್ನಹರ್ತ ಆ ಗಣಪತಿ. ಅವನು ಆ ರಜೋಗುಣವನ್ನು ನಿಗ್ರಹಿಸ್ತಾನೆ, ಅದರ ಮೇಲೆ ಸವಾರಿ ಮಾಡ್ತಾನೆ, ಅಂದ್ರೆ ಅವನು ನಿಯಂತ್ರಣ ಮಾಡ್ತಾನೆ ಎಂಬುದು ಅರ್ಥಕ್ಕೋಸ್ಕರ ಅವನು ಇಲಿಯ ಮೇಲೆ ಕುತ್ಕೊಳ್ಳುವುದು ಅಂತ.
ನಿಜವಾಗಿ ನಾವು ಹೇಳಿದ ಹಾಗೆ ಇಷ್ಟು ಚಿಕ್ಕ ಇಲಿಯ ಮೇಲೆ ಇಷ್ಟು ದೊಡ್ಡ ಗಣಪತಿ ಕೂತ್ಕೊಳ್ಳುವುದೆಂಬ ಅರ್ಥ ಅಲ್ಲ, ಎಲ್ಲವೂ ಆಧ್ಯಾತ್ಮಿಕ ಅರ್ಥ, ಸಿಂಬಾಲಿಕ್ ಆಗಿದ್ರಿಂದ ಇದೆಲ್ಲವೂ ಆ ವಿಷಯಗಳನ್ನು ಪ್ರತಿನಿಧಿಸ್ತದೆ. ತೋರಿಸ್ಲಿಕ್ಕೆ ಮನುಷ್ಯನಿಗೆ ಅರ್ಥ ಆಗ್ಬೇಕಲ್ಲ. ರಜೋಗುಣವನ್ನು ನಿಯಂತ್ರಣ ಮಾಡುವ ಆ ಭಗವಂತನನ್ನು ನಾವು ಯಾವಾಗ ಸ್ಮರಿಸ್ತೇವೆ, ನಮ್ಮ ಚಂಚಲ ಮನಸ್ಸು ಕೂಡ ಅಂತರ್ಮುಖವಾಗಿ ಈಶ್ವರನ ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಅದು ಹೋಗ್ತದೆ ಅಂತ ಹೇಳಿ ಅರ್ಥ. ಸರಿ ಮೇಡಮ್, ಇನ್ನಷ್ಟು ನನಗೆ ತುಂಬಾ ಕುತೂಹಲ ಇದೆ, ಇನ್ನಷ್ಟು ಏನು ಅರ್ಥ ಇದೆ, ಹಿನ್ನೆಲೆ ಇದೆ, ನೀವು ನನಗೆ ಹೇಳಿಕೊಡ್ಬೇಕು, ಎಲ್ರಿಗೂ ಸಹ ಒಂದು ತಿಳಿಯ ಮಾಡಿಸ್ಬೇಕಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಳ್ತೇನೆ. ವೀಕ್ಷಕರೇ, ಒಂದಿನಷ್ಟು ಮಹತ್ವ ಹಿನ್ನೆಲೆಯನ್ನು ಕೇಳ್ಕೊಂಡು ಬರೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಗೌರಿ ಗಣೇಶ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಗಣೇಶನ ಬಗ್ಗೆ ಹಾಗೂ ಗಣೇಶನನ್ನು ಕೃತಿ ಮಾಡೋದು ಬಗ್ಗೆ, ಅಂದರೆ ಆಚರಿಸುವ ಬಗ್ಗೆ ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಂಡು ಬರ್ತಾ ಇದ್ವಿ. ಅತಿಥಿಗಳು ಇದ್ದಾರೆ, ಇನ್ನಷ್ಟು ನಾನು ಕೇಳಬೇಕು. ಸ್ವಾಗತ ಮಾಡ್ತಾ ಇದ್ದೀನಿ ಅತಿಥಿಗಳಲ್ಲಿ. ಮೇಡಮ್, ನೀವು ಹೇಳಿದ್ರಿ ಮೂಷಿಕ ವಾಹನ, ಮೂಷಿಕವನ್ನು ನೋಡೋಣ, ಅದರ ಆಕಾರಗಳು ನೋಡುವಾಗ ಸಹ ಕೂಡ ಕೈಯಲ್ಲಿ ಪಾಶ, ಅಂಕುಶ, ಸೊಂಟದಲ್ಲಿ ಹಾವನ್ನು ಸುತ್ತಿಕೊಂಡು ಒಂದು ಅದೇ ವಿಧ ವಿಧವಾದ ವರ್ಣನೆಗಳನ್ನು ಮಾಡ್ತಾರೆ ಗಣೇಶನಿಗೆ. ಇದರ ಹಿನ್ನೆಲೆ ಏನು ಮೇಡಮ್ ಅಂತ ಹೇಳಿ? ಆಗ್ಲೇ ಹೇಳಿದೆ ನಾನು, ಆಕಾಶ ತತ್ವಾಭಿಮಾನಿ ದೇವತೆ ಅಂತ ಹೇಳ್ತಾರೆ. ಪ್ರಣವ ಓಂಕಾರ ಸ್ವರೂಪ ಅಂತ ಹೇಳ್ತಾರೆ ಆ ಗಣಪತಿಯನ್ನು. ಅಂದ್ರೆ ಅವನ ಆ ಆಕೃತಿ ಇದೆಲ್ಲ, ಅದು ನಾವು ಹೇಳ್ತೇವೆ ಲಂಬೋದರ, ದೊಡ್ಡ ಹೊಟ್ಟೆ ಇದ್ದವನು. ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ಆ ಹೊಟ್ಟೆ ಪ್ರತಿನಿಧಿಸ್ತದೆ, ಹೊರತು ನಾವೆಣಿಸಿದಾಗೆ ಸ್ಥೂಲದ ಒಂದು ಆಕಾರ ಅಲ್ಲ. ಗಣಪತಿಯ ಹೊಟ್ಟೆ ಅಂದ್ರೆ ಅದು ಬ್ರಹ್ಮಾಂಡಕ್ಕೆ ಲಂಬ ಪ್ಲಸ್ ಉದರ, ಲಂಬೋದರ. ಅದೇ ರೀತಿ ಪ್ರತಿಯೊಂದು ದೇವತೆಗಳ ಆಯುಧಗಳು ಬೇರೆ ಬೇರೆ ಇದೆ ನಮ್ಮಲ್ಲಿ. ಒಂದು ದೇವತೆ ಹಾಗೆ ಇನ್ನೊಂದು ದೇವತೆ ಇಲ್ಲ, ಖಂಡಿತವಾಗಿ. ಮತ್ತು ಅದೇ ತತ್ವಕ್ಕೆ ಸಂಬಂಧಪಟ್ಟಂತಹ ಆಯುಧಗಳನ್ನೇ ಧಾರಣೆ ಮಾಡ್ತಾರೆ. ಅಂದ್ರೆ ಈಗ ಗಣಪತಿ ಅಂತ ಹೇಳಿದ್ರೆ ವಿದ್ಯಾಧಿದೇವತೆ, ಅವನು ನಮಗೆ ವಿದ್ಯೆ ಸಂಪಾದನೆ ಮಾಡ್ಬೇಕಾದ್ರೆ ರಿದ್ದಿ ಸಿದ್ಧಿ ಅಂತ ಹೇಳ್ತೇವೆ ನಾವು, ಅವನ ಪತ್ನಿಯರು ಅಂತ. ರಿದ್ದಿ ಸಿದ್ಧಿ ಅಂದ್ರೆ ಪತ್ನಿ ಅಂತ ಅಲ್ಲ, ಅವನ ಶಕ್ತಿಗಳು ಅಂತ. ಅವನ ಉಪಾಸನೆ ಮಾಡಿದ್ರಿಂದ ನಮ್ಗದು ಸಿಗ್ತದೆ ಅಂತ ಹೇಳಿ. ಹಾಗಾದ್ರೆ ನಮ್ಮ ಮನಸ್ಸು ನಿರಂತರ ಚಂಚಲ ಇರುವುದ್ರಿಂದ ಅಂಕುಶ ಅಂದ್ರೆ ಏನು? ಒಂದು ಆನೆಯನ್ನು ನಿಗ್ರಹ ಮಾಡ್ಲಿಕ್ಕೆ ಅಂಕುಶ ಎಂಬ ಆಯುಧ ಬಳಸ್ತಾರೆ. ಅಂದ್ರೆ ಆನೆಯಂತಹ ಮಹಾಪ್ರಾಣಿಯನ್ನು ಕೂಡ ಅದು ನಿಗ್ರಹ ಮಾಡ್ತಾರೆ. ನಮ್ಮ ಮನಸ್ಸು ಎಷ್ಟು ಚಂಚಲ ಇದೆ, ಆ ಚಂಚಲವಾದ ಮನಸ್ಸನ್ನು ತನ್ನ ಅಂಕುಶದಿಂದ ನಿಗ್ರಹ ಮಾಡಿ, ನಮ್ಮನ್ನು ಜಿತೇಂದ್ರಿಯರನ್ನಾಗಿ ಮಾಡಿ, ನಮ್ಮ ಮನಸ್ಸನ್ನು ಒಳಮುಖ ಮಾಡಿ ವಿದ್ಯೆ ಜ್ಞಾನ ಪಡ್ಕೊಳ್ಳಿಕ್ಕೆ ಒಂದು ಪ್ರೇರಣೆ ನೀಡುವಂತಹ ಸ್ವಾಮಿ ನಮ್ಮ ಗಣಪತಿ. ಹಾಗಾಗಿ ಅವನ ಕೈಯಲ್ಲಿರುವ ಅಂಕುಶ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸನ್ನು ಒಳಮುಖ ಮಾಡಿ ವಿದ್ಯೆ ಸಂಪಾದನೆ ಜ್ಞಾನಕ್ಕೆ ತೊಡಗಿಸುವಂತಹ ಒಂದು ಅಂಕುಶ. ಇನ್ನು ಪಾಶ ಅಂತ ಹೇಳಿದ್ರೆ ನಮ್ಗೆ ಹಲವಾರು ರೀತಿ ಅಡಚಣೆಗಳು ಬರ್ತದೆ, ತೊಂದರೆಗಳು ಬರ್ತದೆ, ವಿಘ್ನಗಳು. ಒಂದು ವಿಷಯ ಸಂಪಾದನೆ ಏನು ಇರ್ಬೋದು, ವಿದ್ಯೆ, ಯಾವುದೇ ಒಂದು ಕಲೆ, ಇದೆಲ್ಲ ಕಲೀಲಿಕ್ಕೆ ಹೋಗಕ್ಕೆ ತುಂಬಾ ರೀತಿ ಅಡಚಣೆಗಳು ಬರ್ತದೆ. ಆ ಅಡಚಣೆಗಳನ್ನು ನಿರ್ಮಾಣ ಮಾಡುವ ಅಸುರಿ ಶಕ್ತಿಗಳನ್ನು ತನ್ನ ಪಾಶದಿಂದ ಬಂಧಿಸಿ ಅದನ್ನು ದೂರ ಕೊಂಡೊಯ್ಯುವವನು ವಿಘ್ನಹರ್ತ. ಅದಕ್ಕಾಗಿ ಪಾಶ ಮತ್ತು ಅಂಕುಶದ ಈ ಅರ್ಥ. ಇನ್ನು ಆ ಹೊಟ್ಟೆಗೆ ಸುತ್ತಿಕೊಂಡಂತಹ ನಾಗ ನಾವು ನೋಡ್ತೇವೆ, ಒಂದು ಹಾವನ್ನು ಸುತ್ತಿಕೊಂಡು ಅದು ಹೆಡೆ ಎತ್ತಿಕೊಂಡು ಇರ್ತದೆ. ಇದರ ಅರ್ಥ ಏನಂತ ಹೇಳಿದ್ರೆ ವಿಶ್ವಕುಂಡಲಿನಿ, ಒಂದು ಆಧ್ಯಾತ್ಮಿಕ ಶಕ್ತಿ ಯಾವತ್ತು ಸರ್ಪದ ಆಕಾರದಲ್ಲಿ ಇರ್ತದಂತೆ. ಮನುಷ್ಯನ ಶರೀರದಲ್ಲಿ ಕೂಡ ಕುಂಡಲಿನಿ ಎಂಬ ಶಕ್ತಿ ಇದೆ. ಅದು ಅವನ ಸೂಕ್ಷ್ಮ ಶರೀರದ ಬೆನ್ನು ಮೂಳೆಯ ಕೆಳ ಭಾಗದಲ್ಲಿ 3.5 ಸಿಂಬೆ ಸುತ್ತಿದ ಹಾವಿನ ರೂಪದಲ್ಲಿ ಮಲ್ಕೊಂಡಿರ್ತದಂತೆ ಸುಪ್ತಾವಸ್ಥೆಯಲ್ಲಿ. ಇನ್ನು ವಿಶ್ವಕುಂಡಲಿನಿ ಅಂದ್ರೆ ಇಡೀ ವಿಶ್ವವನ್ನು ಧಾರಣೆ ಮಾಡುವಂತಹ ಆಧ್ಯಾತ್ಮಿಕ ಶಕ್ತಿ. ಪ್ರತಿಯೊಂದು ಆ ಪರಬ್ರಹ್ಮ ಸ್ವರೂಪ ಆಗಿದ್ದಾನೆ ಅವನು. ಅಂದ್ರೆ ಆ ಒಂದು ನಾಗ ಅಂತ ಹೇಳಿದ್ರೆ ವಿಶ್ವಕುಂಡಲಿನಿಯ ಸಂಕೇತ, ಅದನ್ನು ಪ್ರತಿನಿಧಿಸ್ತದೆ. ಇನ್ನು ಅದರ ಹೆಡೆ ಇದೆ ಅಲ್ಲ, ಅದು ಜಾಗೃತ ಕುಂಡಲಿನಿ, ಎಚ್ಚರವಾಗಿದೆ.
ಮನುಷ್ಯನ ಶರೀರದಲ್ಲಿರುವ ಕುಂಡಲಿನಿ ಶಕ್ತಿ ಸುಪ್ತಾವಸ್ಥೆಯಲ್ಲಿರ್ತದೆ. ಗುರು ಕೃಪೆಯಿಂದ ಅಥವಾ ಮಹಾನ್ ಯಾರೋ ವ್ಯಕ್ತಿಯ ಕೃಪೆ ಆದ್ರೆ ಮಾತ್ರ ಕುಂಡಲಿನಿ ಶಕ್ತಿ ಜಾಗೃತವಾಗ್ತದೆ ಮನುಷ್ಯನ ಶರೀರದಲ್ಲಿ. ಗಣಪತಿ ಅಂದ್ರೆ ಹಾಗಲ್ಲ, ಜಾಗೃತ ದೇವತೆ. ಅವನಲ್ಲಿ ಯಾವಾಗ್ಲೂ ಆ ಕುಂಡಲಿನಿ ಶಕ್ತಿ ಜಾಗೃತ ಇದೆ ಎಂಬುದರ ಸಂಕೇತ ಹೆಡೆ ಎತ್ತಿದ ನಾಗ. ಅದು ಮಲಗಲಿಲ್ಲ, ಅವನಲ್ಲಿ ಶಕ್ತಿ ನಿರಂತರ ಜಾಗೃತ ಇದೆ, ಅದರ ಸಂಕೇತವಾಗಿ ಆ ಹಾವಿದೆ. ಇನ್ನು ಗಣಪತಿಯ ಕೈಯಲ್ಲಿ ವಿಶೇಷವಾಗಿ ನಾವು ಒಂದು ಸಿಹಿ ತಿಂಡಿ ನೋಡ್ತೇವೆ, ಎಲ್ರಿಗೂ ಪ್ರೀತಿ, ಅದು ಮೋದಕ ಅಂತ ಹೇಳ್ತೇವೆ. ಮೋದ ಪ್ಲಸ್ ಕ, ಮೋದ ಅಂದ್ರೆ ಆನಂದ. ಆನಂದ ಅಂದ್ರೆ ಏನು? ಜ್ಞಾನದಿಂದಲೇ ಆನಂದ ಸಿಕ್ಕುದಂತೆ, ಅಜ್ಞಾನದಿಂದ ನಮ್ಗೆ ದುಃಖ. ಅಜ್ಞಾನದಿಂದಿದ್ದವರು ಮಾಯೆಯಲ್ಲಿರುವುದು, ದುಃಖಿಗಳಾಗಿರುವುದು. ಜ್ಞಾನದಿಂದ ಮನುಷ್ಯನಿಗೆ ಆನಂದ ಪ್ರಾಪ್ತವಾಗ್ತದೆ. ಹಾಗಾಗಿ ಜ್ಞಾನಪ್ರದಾಯಕವಾದ ಮೋದಕ. ಕ ಅಂದ್ರೆ ಚಿಕ್ಕ ಭಾಗ, ಅದು ಮೇಲ್ಭಾಗದಲ್ಲಿ ತುದಿ ಇರ್ತದೆ, ಅದಕ್ಕೆ ಕೆಳಭಾಗದಲ್ಲಿ ಚೂರ್ಣ ಇದ್ದುಕೊಂಡು ಅದರಲ್ಲಿ ಸಿಹಿ ಇರ್ತದೆ. ಸಿಹಿ ಅಂದ್ರೆ ಏನರ್ಥ? ಜ್ಞಾನದಿಂದಲೇ ಆನಂದ ಸಿಗ್ತದೆ. ಆನಂದ ಅಂದ್ರೆ ಸಿಹಿ ಅಂತ ಅರ್ಥ. ನಾವ್ ಯಾವುದೇ ಒಂದು ಆನಂದೋತ್ಸವ ಮಾಡುವಾಗ ಬಾಯಿ ಸಿಹಿ ಮಾಡುವುದಂತ ಹೇಳ್ತೇವೆ. ಹಾಗೆ ಆ ಗಣಪತಿಯ ಕೃಪೆಯಿಂದ ನಮಗೆ ಜ್ಞಾನ ಸಿಕ್ಕಿ ನಮ್ಗೆ ಆನಂದ ಸಿಗ್ತದೆ ಎಂಬುದರ ಒಂದು ಪ್ರತೀಕ ಅವನ ಕೈಯಲ್ಲಿರುವ ಮೋದಕ. ಅವನ ಕೃಪೆಯಿಂದಲೇ ಜ್ಞಾನವೂ ಸಿಕ್ಕಿ ಆನಂದ ಪ್ರಾಪ್ತಿ ಆಗ್ತದೆ ಮನುಷ್ಯರಿಗೆ, ಅದನ್ನು ಅವನು ಕೊಡ್ತಾನೆ ಎಂಬುದರ ದರ್ಶಕವಾಗಿ ಕೈಯಲ್ಲಿ ಮೋದಕ ಹಿಡಿದಿದ್ದಾನೆ. ಮತ್ತೊಂದು, ನೀವು ಉಪಾಸನೆ ಬಗ್ಗೆ ಹೇಳಿದ್ರಿ, ಆಗ ಗರಿಕೆ ಹುಲ್ಲಿನ ಬಗ್ಗೆ ಹೇಳಿದ್ರಿ. ಹಾಗೇನೆ ಹೂವಿನ ಉಪಾಸನೆಯಲ್ಲಿ ತಕೊಂಡ್ರೆ ಕೂಡ ಶಿವನಿಗೆ ಈ ಎಕ್ಕದ ಹೂಗಳು ಅತಿ ಶ್ರೇಷ್ಠ, ತುಂಬಾನೇ ಇಷ್ಟ ಅಂತ ಹೇಳ್ತಾರೆ. ಹಾಗೆಯೇ ಗಣಪತಿಯನ್ನು ನಾನು ಕೇಳಿದ ಹಾಗೆ ಕೆಂಪು ಬಣ್ಣದ ಹೂಗಳು, ಸಾಮಾನ್ಯವಾಗಿ ನಾವು ಹೇಳಿದರೆ ದಾಸವಾಳ, ಕೆಂಪು ಬಣ್ಣದ ದಾಸವಾಳ ಇಟ್ಟು ಪೂಜಿಸು ಅಂತೇಳಿ. ಕೆಂಪು ಬಣ್ಣ ಇಷ್ಟ ಗಣಪತಿಗೆ ಹೇಳ್ತಾರೆ. ಯಾಕೆ ಕೆಂಪು ಬಣ್ಣ ಇಷ್ಟ ಗಣಪತಿಗೆ? ಆಗ್ಲೇ ಹೇಳಿದಾಗೆ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಭೂಮಿಯಲ್ಲಿ ಸಿಗುವಂತಹ, ಪ್ರಕೃತಿಯಲ್ಲಿ ಲಭ್ಯ ಇರುವ ಹಲವಾರು ಪುಷ್ಪಗಳು, ಪತ್ರೆಗಳು, ಹಣ್ಣುಗಳಿರ್ಬೋದು ಅಥವಾ ಯಾವುದೇ ಸುಗಂಧಿತ ವಸ್ತುಗಳಿರ್ಬೋದು, ಇವೆಲ್ಲವೂ ಕೂಡ ಒಂದೊಂದು ತತ್ವವನ್ನು ಪ್ರತಿನಿಧಿಸ್ತದೆ. ಅದೇ ರೀತಿ ಆ ಗಣಪತಿಯ ತತ್ವದ ಬಣ್ಣ ಕೆಂಪು. ಕೆಂಪು ಬಣ್ಣ ಆಗಿದ್ರಿಂದ ಕೆಂಪು ಬಣ್ಣದ ವಸ್ತುಗಳನ್ನು ಪೂಜೆಯಲ್ಲಿ ಉಪಯೋಗ ಮಾಡುವುದರ ಮುಖಾಂತರ ಆ ತತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಣೆ ಮಾಡ್ಲಿಕ್ಕೆ ಆ ಶಕ್ತಿಯಲ್ಲಿ ಒಂದು ಆ ವಸ್ತುವಿನಲ್ಲಿ ಶಕ್ತಿ ಇರ್ತದೆ. ಅದಕ್ಕಾಗಿ ನಾವು ಗಣಪತಿಗೆ ರಕ್ತಚಂದನ ಸಮರ್ಪಣೆ ಮಾಡಬೇಕು, ರಕ್ತ ವರ್ಣದ ಬಟ್ಟೆಯನ್ನು ಕೊಡ್ಬೇಕು. ಅಂದ್ರೆ ರಕ್ತವರ್ಣದ ಆ ಉಡುಪುಗಳನ್ನು ಅವನಿಗೆ ಹಾಕ್ತೇವೆ ನಾವು. ಮತ್ತು ರಕ್ತ ಚಂದನ ಅಂತ ಹೇಳ್ತೇವೆ, ಅದನ್ನು ಹಚ್ತೇವೆ. ಮತ್ತು ಕೆಂಪು ಹೂಗಳು, ಹೆಚ್ಚಾಗಿ ಕೆಂಪು ದಾಸವಾಳ, ಕೇಪುಳ ಹೂ, ಇಂಥದ್ದೆಲ್ಲ ಕೊಡ್ತಾರೆ. ಯಾಕಂದ್ರೆ ಕೆಂಪು ವರ್ಣ ಆ ತತ್ವದ ವರ್ಣ ಆಗಿದ್ರಿಂದ ಅದೇ ತತ್ವದ ಕಡೆಗೆ, ಕೆಂಪು ಬಣ್ಣದ ಕಡೆ ಆ ತತ್ವ ಹೆಚ್ಚು ಆಕರ್ಷಿತವಾಗಿ ಪೂಜಕನಿಗೆ ಲಾಭವಾಗ್ತದೆ. ಆ ದೃಷ್ಟಿಯಿಂದ ಕೆಂಪು ವರ್ಣದ ಹೂಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡ್ತಾರೆ. ಮತ್ತೊಂದು, ನೀವು ಆಗಲೇ ಹೇಳಿದ್ರಿ ಇದರದ್ದು ಪೂಜಿಸುವ ವಿಧಾನ. ಗಣಪತಿಯ ಪೂಜೆ ಮಾಡಬೇಕು, ಅದಕ್ಕೆ ತತ್ವ ಜಾಸ್ತಿಗಳಿದೆ. ನೆಕ್ಸ್ಟ್ ವಿಸರ್ಜಿಸಬೇಕು ಅಂತೇಳಿ. ವಿಸರ್ಜನೆ ಮಾಡುವಾಗ ಸೋಡಾಗ ನಾವು ಒಂದು ಗಮನಿಸಬೇಕಾದ ಅಂಶ ಏನಂತೇಳಿ, ನೀರಿನಲ್ಲಿ ವಿಸರ್ಜನೆ. ಗಣಪತಿಯನ್ನು ನೀರಿನಲ್ಲಿ ಬಿಡಬೇಕು, ವಿಸರ್ಜನೆ ಮಾಡಬೇಕು ಚಂದದಲ್ಲಿ ಅಂತ ಹೇಳ್ಬೇಕು. ಯಾಕೆ ಇದು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ? ನೋಡಿ, ಆ 1000 ಪಟ್ಟು ತತ್ವ ಬರ್ತಾ ಇದ್ದಂತಹ ಆ ದಿವಸ ನಾವು ಅದನ್ನು ಆ ಮೂರ್ತಿಯಲ್ಲಿ ಆವಾಹನೆ ಮಾಡ್ತೇವೆ, ಪುನಃ ಅದನ್ನು ವಿಸರ್ಜನೆ ಮಾಡ್ತೇವೆ. ಆದ್ರೆ ಆ ತತ್ವ ಯಾವ ಆ ಒಂದು ವಿಗ್ರಹದಲ್ಲಿ ಬಂದಿರ್ತದೆ ಅದನ್ನು ನಾವು ಜಲದಲ್ಲಿ, ಅಂದ್ರೆ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡುವುದರ ಮೂಲಕ ಬಂದಂತಹ ತತ್ವ ಮೂರ್ತಿಯ ಆ ಮಣ್ಣಿನ ಮೂಲಕ ಪುನಃ ಅದು ಆ ಒಂದು ಪಂಚಭೂತಗಳನ್ನು ಲೀನ ಮಾಡುವುದಂತ ಹೇಳ್ತೇವೆ ನಾವು. ಹರಿಯುವ ನೀರಿನಲ್ಲಿ ಬಿಟ್ರೆ ಏನಾಗ್ತದೆ, ಪೂಜೆ ಮಾಡಿದ ಆ ತತ್ವ ಆ ಹರಿಯುವ ನೀರಿನಲ್ಲಿ ಕರಗಿ ದೂರ ದೂರದ ತನಕ ಅದರದ್ದು ಅದು ಹೋಗ್ತದೆ. ಹರಿಯುವ ನೀರು ಹರ್ಕೊಂಡು ಎರಡೂ ಬದಿಗಳಲ್ಲಿ ವಾಸ ಮಾಡುವ ಜನರು ಆ ನೀರನ್ನು ಕುಡಿತಾರೆ, ಬಳಸ್ತಾರೆ, ಅವರಿಗೂ ಆ ತತ್ವದ ಲಾಭವಾಗ್ತದೆ. ಪ್ಲಸ್ ಅದು ಪುನಃ ಹೋಗಿ ಸಾಗರವನ್ನು ಕೂಡ ಸೇರ್ತದೆ, ಪ್ರತಿಯೊಂದು ನದಿ. ಅಂದ್ರೆ ಆ ತತ್ವ ಪುನಃ ಬಾಷ್ಪೀಭವನ ಆಗುದಂದ್ರೆ ನಮ್ಗೆ ಮಳೆ ಬರುವ ಆ ಒಂದು ಸರ್ಕಲ್ ಇದೆ ಅಲ್ಲ, ನೀರು ಆವಿ ಆಗುವುದು, ಪುನಃ ಮಳೆ ಆಗುವುದು. ಹಾಗೆ ನೀರಿನಲ್ಲಿ ಸೇರಿದ ಆ ತತ್ವ ಬಾಷ್ಪೀಭವನಗೊಂಡು ಪುನಃ ಪೃಥ್ವಿಗೆ ಆ ತತ್ವದ ಲಾಭ ಆಗಬೇಕೆಂಬ ಉದ್ದೇಶದಿಂದ ಆ ತತ್ವವನ್ನು ಜಲಕ್ಕೆ ವಿಸರ್ಜನೆ ಮಾಡಿ ಅದರ ಲಾಭ ಇನ್ನೂ ಕೂಡ ಜಾಸ್ತಿ ಜನರಿಗೆ ಸಿಗ್ಬೇಕು ಎಂಬ ಉದ್ದೇಶದಿಂದ ಹರಿಯುವ ನೀರಿನಲ್ಲೇ ವಿಗ್ರಹವನ್ನು ವಿಸರ್ಜನೆ ಮಾಡಬೇಕೆಂಬ ನಮ್ಮ ಶಾಸ್ತ್ರ ಹೇಳ್ತದೆ. ಸರಿ ಸರಿ. ಈಗ ನಾನು ನಿಮ್ಮಲ್ಲಿ ಕೇಳಿದರೆ, ನಾವು ಗಣೇಶನ ಸ್ತುತಿಯನ್ನು, ಗಣೇಶನ ಕೃತಿಯನ್ನು, ಉಪಾಸನೆಯನ್ನು ಮನೆಯಲ್ಲಿ ಹೇಗೆ ಮಾಡಬಹುದು, ಹೇಗೆ ಆಚರಣೆ ಮಾಡಬಹುದು, ಗಣೇಶನಿಗೆ ಏನು ಪ್ರಿಯ, ಎಲ್ಲವನ್ನು ಹೇಳ್ಕೊಂಡು ಬಂದಿರಿ. ಈಗ ನಾನು ಇನ್ನೆಲ್ಲೂ ನಿಮ್ಮಲ್ಲಿ ಕೇಳುವುದಾದರೆ, ಸಾರ್ವಜನಿಕ ಗಣೇಶೋತ್ಸವ, ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಗಣೇಶನನ್ನು ಇಟ್ಟು ಪೂಜಿಸ್ತಾರೆ. ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳ್ತಾರೆ.
ಏನು ಇದರ ಹಿನ್ನೆಲೆ, ಯಾಕಾಗಿ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿ? ಮೂಲತಃ ನೋಡಿ, ಇದು ಒಂದು ವ್ರತವಾಗಿ ಮನೆಗಳಲ್ಲಿ ಅವರವರ ಕುಟುಂಬಸ್ಥರು ಸೇರಿಕೊಂಡು ಮಾಡಿಕೊಳ್ತಾ ಇದ್ದಂತ ಒಂದು ವ್ರತವಾಗಿತ್ತಿದು ಹಿಂದೆ. 1894 ಇಸವಿಯಲ್ಲಿ ಬಾಲಗಂಗಾಧರ ತಿಲಕ್ ನಮ್ಮ ರಾಷ್ಟ್ರ ಪುರುಷರವರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ವೇಗ ಕೊಡಬೇಕು, ಸಮಾಜದ ಜನರನ್ನು ಸಂಘಟಿತರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ತುಂಬಾ ಚಿಂತನೆ ಮಾಡಿ ಈ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಇದರ ಹಿನ್ನೆಲೆಯಲ್ಲಿ ಜನರನ್ನು ಒಟ್ಟು ಮಾಡಬೇಕು ಎಂಬ ಉದ್ದೇಶದಿಂದ ಪುಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಮನೆಯಲ್ಲಿ ಪೂಜೆ ಮಾಡಲ್ಪಡುತ್ತಾ ಇದ್ದಂತಹ ಗಣಪತಿಯನ್ನು ಸಾರ್ವಜನಿಕವಾಗಿ ಆ ಉತ್ಸವ ರೂಪದಲ್ಲಿ ಪ್ರಾರಂಭ ಮಾಡಿದ್ರು. ಈ ಮೂಲಕ ನಮ್ಮ ಭಾರತೀಯರನ್ನು ಒಂದೆಡೆ ಸೇರಿಸಿ ಅವರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೋಸ್ಕರ ಸ್ವಾತಂತ್ರ್ಯದ ಕಿಚ್ಚನ್ನು ಅವರ ಮನಸ್ಸಿನಲ್ಲಿ ಬಿತ್ತುವಂತಹ ಕಾರ್ಯಕ್ರಮಗಳು, ಅಂದ್ರೆ ಪ್ರವಚನ, ನಾಟಕ, ನಮಗೆ ಸ್ವಾತಂತ್ರ್ಯ ಬೇಕು ಎಂಬ ವಿಚಾರಗಳನ್ನು ಅವರಿಗೆ ಕೊಡ್ಲಿಕ್ಕೋಸ್ಕರ ಸಾರ್ವಜನಿಕ ರೂಪವನ್ನು ಕೊಟ್ಟು ಇವತ್ತದು ಸಾರ್ವಜನಿಕ ಉತ್ಸವವಾಗಿ ಮಾರ್ಪಾಟಾಗಿದೆ. ಇದರ ಹಿನ್ನೆಲೆ ಏನಿತ್ತಂದ್ರೆ, ಧಾರ್ಮಿಕ ಆಧಾರದ ಮೇಲೆ ರಾಷ್ಟ್ರಕ್ಕೋಸ್ಕರ ಚಿಂತನ ನಡೆದು ಸಂಘಟಿತರಾಗಿ ನಾವು ಒಳ್ಳೆಯದಕ್ಕೋಸ್ಕರ ಸಮಾಜ ಮತ್ತು ರಾಷ್ಟ್ರಕ್ಕೋಸ್ಕರ ಕಾರ್ಯ ಮಾಡಬೇಕೆಂಬ ಉದ್ದೇಶದಿಂದ ಮಾಡಿದ್ರು. ಇವತ್ತು ಆ ಒಂದು ಉದ್ದೇಶವೇ ಮರ್ತು ಹೋಗಿ. ಹೌದು, ನೀವು ಹೇಳಿದ್ರಿ ಮನೆಯಲ್ಲಿ ಪೂಜೆ ಮಾಡ್ಬೇಕು, ನಾವೆಲ್ಲ ತಪ್ಪು ಎಲ್ಲಿ ಮಾಡ್ತಿದ್ವಿ, ಏನ್ ಮಾಡ್ಬೇಕು, ಹೇಗೆ ತಿದ್ಕೊಳ್ಬೇಕು. ನಾನು ನಿಮ್ಮಲ್ಲಿ ಕೇಳೋದು, ಈಗ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಯಲ್ಲಿ ತಪ್ಪು ಮಾಡ್ತಿದ್ವಿ, ನಾವು ಏನೆಲ್ಲ ತಪ್ಪಾಗ್ತಿದೆ ನಮ್ಮಿಂದ ಅಂತ ಹೇಳಿ. ಖಂಡಿತವಾಗಿ ಈಗ ಆ ಒಂದು ಉದ್ದೇಶವೇ ಈಗ ಮರ್ತು ಹೋಗಿ ಅದು ಧಾರ್ಮಿಕ ಲೋಪವಾಗಿ ಇವತ್ತು ಯಾವ ರೀತಿಯಲ್ಲಿ ಮಾಡ್ತಾರಂದ್ರೆ, ಆವೇ ಮಣ್ಣಿನಿಂದ ಮೂರ್ತಿ ಮಾಡುವುದೇ ಈಗ ನಿಂತು ಹೋಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಚಿತ್ರ ವಿಚಿತ್ರ ಆಕೃತಿಗಳಲ್ಲಿ ಬೃಹದಾಕಾರವಾಗಿ, ವಾಸ್ತವದಲ್ಲಿ 1.5 ಮೀಟರ್ಗಿಂತ ದೊಡ್ಡ ಮೂರ್ತಿಯನ್ನು ತರಬಾರದಂತ ಹೇಳಿದೆ. ಮೀಟರ್ ಅಷ್ಟೇ ಮ್ಯಾಕ್ಸಿಮಮ್, ಅದು ಅದಕ್ಕಿಂತ ದೊಡ್ಡ ಮೂರ್ತಿಯನ್ನು ಮಾಡಬಾರ್ದು. ಯಾಕಂದ್ರೆ ವಿಸರ್ಜನೆ ಮಾಡುವಾಗ ಅದರ ವಿಡಂಬನೆ ಆಗ್ತದೆ. ನೀವು ಅದನ್ನ ಹೇಗೆ ವಿಸರ್ಜನೆ ಮಾಡುವಾಗ ಭಿನ್ನ ಆಗಬಾರದು ಅಂತ ಹೇಳ್ತಾರೆ. ಹೇಗೆ ತಂದಿ ಹಾಗೇನೆ ಹೋಗಿ ವಿಸರ್ಜನೆ ಮಾಡಬೇಕು. ತುಂಬಾ ಕಷ್ಟ ಆಗ್ತದೆ ತುಂಬಾ ದೊಡ್ಡ ವಿಗ್ರಹ ಮಾಡಿದ್ರೆ. ಮತ್ತೀಗ ನೋಡಿ, ಧಾರ್ಮಿಕ ಹಿನ್ನೆಲೆ ಮರ್ತು ಹೋಗಿ ಸ್ಪರ್ಧೆಗೋಸ್ಕರ ಮಂಡಳಿಗಳು, ನಿಮಗಿಂತ ನಮ್ದು ಗ್ರ್ಯಾಂಡ್ ಅಂತ. ಗ್ರ್ಯಾಂಡ್ ಅಂದ್ರೆ ಏನರ್ಥ? ಸಮಾಜದಿಂದಲೇ ದೇಣಿಗೆ ಸಂಗ್ರಹ ಮಾಡ್ತಾರೆ, ಕೆಲವೊಮ್ಮೆ ಬಲವಂತವಾಗಿ ಜನರಿಗೆ ಕೊಡ್ಲಿಕ್ಕೆ ಆಗದಿದ್ರು ಕೂಡ ನೀವು ಕೊಡ್ಬೇಕಂತ ಹೇಳಿ ಅವರಿಗೆ ಒತ್ತಾಯದಿಂದ ದೇಣಿಗೆ ಸಂಗ್ರಹ ಮಾಡಿ ಅದನ್ನು ದುಂದು ವೆಚ್ಚ ಮಾಡುವಂತಹದ್ದು. ಅಂದ್ರೆ ಬೃಹತ್ ಮಂಟಪ, ಅಲ್ಲಿ ವಿಚಿತ್ರವಾದಂತಹ ಎಲ್ಲ ಏನ್ ಹೇಳ್ತಾರೆ ಅಲಂಕಾರಗಳು, ವಿದ್ಯುತ್ ದೀಪಗಳು, ಅಗತ್ಯ ಇಲ್ಲದಿದ್ರು ಇಡೀ ರಸ್ತೆಯಲ್ಲಿ ವಿದ್ಯುತ್ ದೀಪಗಳು, ಮತ್ತೆ ಮೈಕ್ ಇಡುವುದು, ಧ್ವನಿ ಪ್ರದೂಷಣೆ, ಮತ್ತೆ ಧರ್ಮ ಸಂಸ್ಕೃತಿಗೆ ಸಂಬಂಧವಿಲ್ಲದಂತಹ ಕಾರ್ಯಕ್ರಮಗಳ ಆಯೋಜನೆ, ಅಂದ್ರೆ ಆರ್ಕೆಸ್ಟ್ರಾ ಇರಬಹುದು ಅಥವಾ ಫಿಲ್ಮಿ ಡ್ಯಾನ್ಸ್ ಕಾರ್ಯಕ್ರಮಗಳು, ಅರ್ಥಹೀನವಾದಂತಹ ನಾಟಕಗಳು. ಉದ್ದೇಶ ಏನಿತ್ತು? ಸಮಾಜವನ್ನು ಧರ್ಮದ ಹಿನ್ನೆಲೆಯಲ್ಲಿ ಸಮಾಜಕ್ಕೋಸ್ಕರ ಕಾರ್ಯ ಮಾಡಬೇಕೆಂಬ ಉದ್ದೇಶದಿಂದ ಮಾಡಿದ ಈ ಸಾರ್ವಜನಿಕ ಗಣೇಶೋತ್ಸವ ಅರ್ಥ ಕಳ್ಕೊಂಡು ಇವತ್ತು ತಪ್ಪು ಆಚರಣೆ ಮೂಲಕ ಸಮಾಜಕ್ಕೆ ಒಂದು ಘಾತಕವಾದಂತಹ ಪರಿಣಾಮ ಬೀರ್ತಾ ಉಂಟು. ಅಂದ್ರೆ ಧರ್ಮ ಹಾನಿಯಾಗುವಂತಹ ಈ ಕೃತ್ಯಗಳಿಂದ ಕೇವಲ ಆ ಮಾಡುವವರಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಸಮಾಜಕ್ಕೆ ಕೂಡ ಅದರ ಪಾಪ ತಗಲ್ತದಂತೆ. ಸಮಷ್ಟಿ ಪಾಪ ಅಂತ ಹೇಳ್ತೇವೆ. ಇದರ ಪರಿಣಾಮ ಪ್ರಕೃತಿಯ ಮೇಲಾಗಿ ಅದರಿಂದ ಹಾನಿ ಆಗ್ತದೆ. ಹಾಗಾಗಿ ಇದೆಲ್ಲವನ್ನು ನಾವು ಬಿಟ್ಟು ಸಮಾಜದ ಉನ್ನತಿಗೋಸ್ಕರ, ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ, ಸಂಸ್ಕೃತಿಯನ್ನು ಬೆಳೆಸಲಿಕ್ಕೋಸ್ಕರ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮತ್ತು ದೇಶ ಮತ್ತು ಧರ್ಮ ಇಷ್ಟು ಆಪತ್ಕಾಲದಲ್ಲಿರುವಾಗ ಇಂತಹ ದುಂದು ವೆಚ್ಚ ಮಾಡುವುದು ಸರ್ವಥಾ ಅಯೋಗ್ಯ ಇದೆ. ನಾವು ಆ ಸಂದರ್ಭದಲ್ಲಿ ಆ ಹಣವನ್ನು ದೇಶಕ್ಕಾಗಿ ಧರ್ಮಕ್ಕಾಗಿ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಸತ್ಕಾರ ಮಾಡಬಹುದು, ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನಾದ್ರೂ ನಾವು ಸಹಾಯ ಮಾಡಬಹುದು, ಅಥವಾ ಸಮಾಜಕ್ಕೆ ಒಳಿತನ್ನು ಮಾಡುವ ಕಾರ್ಯಕ್ರಮಗಳು, ಅಂದ್ರೆ ಒಂದು ನಾಟಕ ಇರ್ಬೋದು, ಹರಿಕತೆ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ಧರ್ಮ ಸಂಸ್ಕೃತಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಇಡುವುದು. ಮತ್ತು ಮೆರವಣಿಗೆಯಲ್ಲಿ ಮದ್ಯಪಾನ ಇದೆಲ್ಲ ಈಗ ನಡೀತದೆ ನೋಡಿ. ತುಂಬಾ ಪೊಲ್ಯೂಷನ್ ಮಾಡ್ತಾರೆ, ಸೌಂಡ್ ಪೊಲ್ಯೂಷನ್, ಡಿಜೆ ಹಾಕುವುದು, ಮದ್ಯಪಾನ ಮಾಡಿ ಅಶ್ಲೀಲವಾಗಿ ಕುಣಿಯುವುದು, ಯುವತಿಯರನ್ನು ಚುಡಾಯಿಸುವುದು, ಬಣ್ಣಗಳನ್ನು ಎರಚುವುದು, ಇದ್ಯಾವುದು ಮಾಡದೆ ನಮ್ಗೆ ಕಾನೂನಿನಲ್ಲಿ ಕೂಡ ಇವತ್ತು ಹೇಳಿದ್ದಾರೆ 10 ಗಂಟೆಗಿಂತ ಹೆಚ್ಚು ನಂತರ ನಾವು ಶಬ್ದ ಮಾಲಿನ್ಯ ಮಾಡಬಾರ್ದು. ಹಾಗೆ ನಮಗೆ ಎಷ್ಟು ಅವಶ್ಯಕತೆ ಇದೆ, ಧರ್ಮದ ಚೌಕಟ್ಟಿನಲ್ಲಿ ಹೇಗೆ ಮಾಡಬೇಕು ಅದೇ ರೀತಿ ಮಾಡಿದ್ರೆ ಮಾತ್ರ ಈ ಧಾರ್ಮಿಕ ಉತ್ಸವದ ಉದ್ದೇಶ ಸಫಲ ಆಗ್ಬಹುದು. ಇಲ್ಲದಿದ್ರೆ ಕೇವಲ ನಾವು ಒಂದು ಮಾಡಿದ್ದೆವು ಅಂತ, ಆಧ್ಯಾತ್ಮಿಕ ಏನೂ ಲಾಭ ಆಗ್ಲಿಕ್ಕಿಲ್ಲ. ದೇವರ ಕೃಪೆಗೋಸ್ಕರ ಮಾಡಬೇಕಾದಂತಹ ಒಂದು ಉತ್ಸವ ಇವತ್ತು ದೇವರ ಅವಕೃಪೆ ಆಗುವ ರೀತಿಯಲ್ಲಿ ಸಮಾಜದಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ನಾವು ಸಂಸ್ಥೆ ವತಿಯಿಂದ ತುಂಬಾ ಪ್ರಯತ್ನಗಳನ್ನು ಪ್ರಬೋಧನೆ ನೀಡುವ ಮೂಲಕ, ಕರಪತ್ರ, ಫ್ಲೆಕ್ಸ್ಗಳು, ನಮ್ಮ ವೆಬ್ಸೈಟ್ಗಳ ಮೂಲಕ ಜಾಗೃತಿ ಮೂಡಿಸುವುದು
ಮಂಡಳಿಗಳನ್ನು ಭೇಟಿಯಾಗಿ ಅವರಿಗೆ ಇದರ ವಿಷಯ ಹೇಳುವುದು, ಮೂರ್ತಿಕಾರರನ್ನು ಭೇಟಿಯಾಗಿ ನೀವು ಆವೆ ಮಣ್ಣಿನಿಂದ ಮಾಡ್ಬೇಕಂತ ಅವರ ಮನಸ್ಸು ಪರಿವರ್ತನೆ ಮಾಡಿ, ಅಂದ್ರೆ ತುಂಬಾ ಪ್ರಯತ್ನ ಮಾಡಿದ್ರಿಂದ ಇವತ್ತು ಕಿಂಚಿತ್ ಬದಲಾವಣೆ ಸಮಾಜದಲ್ಲಿ ಆಗ್ತಾ ಇದೆ. ನಿಶ್ಚಿತವಾಗಿ ಇದಾಗ್ತದೆ. ಅಂದ್ರೆ ಜಾಗೃತಿಯಿಂದಲೇ ಸಮಾಜ ಸುಧಾರಣೆ ಸಾಧ್ಯ. ಹಾಗಾಗಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಿಮ್ಮಂತಹ ವಾಹಿನಿಗಳಲ್ಲಿ ಕೂಡ ಇದಕ್ಕೆ ಒಂದು ಪ್ರಸಾರ ನೀಡುವುದರಿಂದ ಜನರಿಗೆ ಯೋಗ್ಯ ವಿಚಾರ ತಲುಪಲಿಕ್ಕೆ ಸಹಾಯವಾಗ್ತದೆ. ಹಾಗಾಗಿ ಎಲ್ಲರೂ ನಾವು ಧರ್ಮಶಾಸ್ತ್ರ ಹೇಳಿದ ಹಾಗೆ ಈ ಉತ್ಸವವನ್ನು ಅದೇ ಪ್ರಕಾರ ಮಾಡಿ ಅದರ ಸಂಪೂರ್ಣ ಆಧ್ಯಾತ್ಮಿಕ ಲಾಭ ಪಡ್ಕೊಳ್ಳುವ, ಎಲ್ರಿಗೂ ಇದರಿಂದ ಗಣೇಶನ ಕೃಪೆಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸರಿ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮೇಡಮ್. ಇಷ್ಟೊತ್ತಿಗೆ ನಮ್ಮ ಸ್ಟುಡಿಯೋಕ್ಕೆ ಬಂದು ಈ ಹಬ್ಬದ ಗೌರಿ ಗಣೇಶ ಹಬ್ಬದ ಮಹತ್ವ, ಹಿನ್ನೆಲೆ ಮತ್ತು ನಾವೆಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೋ ಆಚರಣೆ, ಆ ಆಚರಣೆಗಳು ಹೇಗಿರಬೇಕು ಅಂತ ತಿಳಿಸಿಕೊಟ್ರಿ. ಮತ್ತೊಮ್ಮೆ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಗೌರಿ ಗಣೇಶ ಹಬ್ಬ ಹೇಗಿರಬೇಕು, ನಮ್ಮ ಕೃತಿ ಮಾಡುವ ಆಚರಣೆ, ಅದರ ವಿಚಾರ ಏನು, ಹಿನ್ನೆಲೆ ಏನು ಎಲ್ಲ ಹೇಳಿ ಒಳ್ಳೆ ಅದ್ಭುತವಾದ ಹಿನ್ನೆಲೆಯನ್ನು ಹೇಳಿಕೊಟ್ರು. ಅವರು ಹೇಳಿದ ಹಾಗೆಯೇ ನಮ್ಮದಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ ಹೇಗಿದೆ ಹಾಗೆ ನಾವು ಆಚರಣೆ ಮಾಡೋಣ. ನಮ್ಮಲ್ಲಿರುವ ಸಂಕಷ್ಟಗಳು ದೂರ ಆಗಲಿ, ಆ ವಿಘ್ನ ವಿನಾಶಕನ ನೆರೆದು ನಮ್ಮಲ್ಲಿರುವ ವಿಘ್ನಗಳು ದೂರವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆ ಗಣಪತಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.